ಹರೇ ಕೃಷ್ಣ. ಇಸ್ಕಾನ್ ರಾಧಾಗೋವಿಂದ್ ಮಂಗಳೂರು ಇವರು ಆಯೋಜಿಸಿರುವಂತ 18 ದಿವಸಗಳಲ್ಲಿ ಭಗವದ್ಗೀತೆ ಕಲಿಯುವ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು 16ನೇ ಅಧ್ಯಾಯವನ್ನು ನೋಡಲಿದ್ದೇವೆ. ದೈವಾಸುರ ಸಂಪದ ವಿಭಾಗ ಯೋಗ. ಪ್ರಾರಂಭ ಮಾಡುವ ಮೊದಲು ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂತಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರಿ ನಿತಾಯ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯವನ್ನು ಪ್ರಾರಂಭ ಮಾಡುವ ಮೊದಲು ನಾವು 15ನೇ ಅಧ್ಯಾಯದಲ್ಲಿ ಏನು ತಿಳಿದುಕೊಂಡ್ವಿ ಅಂತ ನೋಡೋಣ. 15ನೇ ಅಧ್ಯಾಯದಲ್ಲಿ ಭಗವಂತ ತಮ್ಮ ಲೋಕದ ಬಗ್ಗೆ ಹೇಳಿ ನಮ್ಮನ್ನು ಪ್ರೇರೇಪಿಸ್ತಾನೆ ಅಲ್ಲಿಗೆ ಬರ್ಲಿಕ್ಕೆ. ಪ್ರಾರಂಭದಲ್ಲಿ ಈ ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ ಅಶ್ವತ್ಥ ವೃಕ್ಷಕ್ಕೆ ಅವರು ಹೋಲಿಸಿ ಮಾತಾಡ್ತಾರೆ. ಮೇಲೆ ಕೆಳಗೆ ಆಗಿರುವಂತ ವೃಕ್ಷ, ಅದರ ಬೇರುಗಳು ಕೆಳಮುಖವಾಗಿಯೂ ರೆಂಬೆಗಳು ಮೇಲ್ಮುಖವಾಗಿಯೂ ಹರಡಿವೆ ಅಂತ ಹೇಳಿ ಈ ತರಹ ಆಧ್ಯಾತ್ಮಿಕ ಜಗತ್ತನ್ನು ಹೋಲಿಸ್ತಾರೆ. ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ ಎಂದು ವಿವರಿಸ್ತಾರೆ. ಅದಾದ್ಮೇಲೆ ಹೇಗೆ ನಾವು ಅನಾಸಕ್ತಿ ಎಂಬ ಶಸ್ತ್ರದಿಂದ ಈ ಭೌತಿಕ ಭವ ಬಂಧನದಿಂದ ಮುಕ್ತಿಯನ್ನು ಪಡೆಯಬಹುದು ಅಂತ ತಿಳಿಸ್ತಾರೆ. ಭಗವಂತ ನಮ್ಮನ್ನು ಹೇಗೆಲ್ಲ ಪಾಲನೆ ಮಾಡ್ತಾನೆ ಎನ್ನುವುದನ್ನು ಕೂಡ ವಿವರಿಸ್ತಾರೆ. ದೇಹದ ಹೊರಗೆ ಇದ್ದು ಯಾವ ತರಹ ಪಾಲನೆ ಮಾಡ್ತಾರೆ, ಅವರು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುವುದರ ಮೂಲಕ ಆ ಲೋಕಗಳು ತಮ್ಮ ಪಥದಲ್ಲಿ ಉಳಿಯುವ ಹಾಗೆ ನೋಡಿಕೊಳ್ತಾರೆ. ಹಾಗೆ ಎಲ್ಲಾ ತರಕಾರಿಗಳಿಗೆ ಜೀವರಸ ನೀಡುವುದರ ಮೂಲಕ ಅವರು ನಮ್ಮ ಪಾಲನೆಯನ್ನು ಮಾಡ್ತಾರೆ. ಪ್ರತಿಯೊಂದು ಸೃಷ್ಟಿಯಲ್ಲಿ ನಡೆಯುವಂತ ಎಲ್ಲವೂ ಅದ್ಭುತವಾದಂತಹ ರಚನೆ. ದೇಹದ ಒಳಗಡೆ ಭಗವಂತ ಇದ್ದು ಹೇಗೆ ಪಾಲನೆ ಮಾಡ್ತಾನೆ ಅಂದ್ರೆ, ಭಗವಂತ ಹೇಳ್ತಾನೆ, ನಾನು ಜಠರಾಗ್ನಿಯಾಗಿ ನಾನು ಒಳಬರುವ ವಾಯುವನ್ನು ಮತ್ತು ಹೊರ ಹೋಗುವ ವಾಯುವನ್ನು ಅದರ ಮೂಲಕ ನಾನು 4 ವಿಧದ ಆಹಾರಗಳನ್ನು ಕೂಡ ಜೀರ್ಣ ಮಾಡುತ್ತೇನೆ. ಅದಾದ ಮೇಲೆ ಭಗವಂತ ಎಲ್ಲರ ಹೃದಯದಲ್ಲಿದ್ದುಕೊಂಡು ಪಾಲನೆಯನ್ನು ಮಾಡ್ತಾನೆ. ನಮಗೆ ಸ್ಮರಣೆ, ಜ್ಞಾನ ಮತ್ತು ಮರೆವನ್ನು ಕೂಡ ಭಗವಂತ ಕೊಡ್ತಾನೆ. ಕೊನೆಯದಾಗಿ ಭಗವಂತ ಹೇಳ್ತಾನೆ, ಯಾರು ನನ್ನನ್ನು ದೇವೋತ್ತಮ ಪರಮ ಪುರುಷೋತ್ತಮನೆಂದು ವ್ಯಥೆ ಪಡುತ್ತಾರೋ ಅವನು ಎಲ್ಲವನ್ನು ಬಲ್ಲವನು ಭಗವಂತ ಎಂದು ತಿಳಿತಾನೆ. ವೇದಗಳನ್ನು ತಿಳಿಯುವ ಉದ್ದೇಶ ಕೂಡ ಭಗವಂತನ ಬಗ್ಗೆ ಅಂತ ನಾವು ನಿನ್ನೆಯ ಅಧ್ಯಾಯದಲ್ಲಿ ತಿಳಿದೆವು. ಇವತ್ತಿನ ಅಧ್ಯಾಯ 16ನೇ ಅಧ್ಯಾಯ ದೈವಾಸುರ ಸಂಪದ ವಿಭಾಗ ಯೋಗ. ದೈವಿ ಹಾಗೂ ಆಸುರಿ ಸ್ವಭಾವಗಳು. ಈ ಅಧ್ಯಾಯವನ್ನು 3 ಸೆಕ್ಷನ್ ಅಲ್ಲಿ ವಿಭಾಗಿಸಿದ್ರೆ, ಮೊದಲನೇ ವಿಭಾಗದಲ್ಲಿ ದೈವಿ ಗುಣ ಯಾವುದು, ಆಸುರಿ ಗುಣ ಯಾವುದು ಎಂದು ನಾವು ಅರ್ಥ ಮಾಡಿಕೊಳ್ಳೋಣ. ಎರಡನೇ ವಿಭಾಗದಲ್ಲಿ
ಈ ಆಸುರಿ ಗುಣ ಇರುವವರು ಯಾವ ತರಹ ನಡೆದುಕೊಳ್ತಾರೆ, ಅವರ ರೀತಿ ನೀತಿಗಳೇನು, ಅವರ ಸ್ವಭಾವ ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಕೊನೆಯದಾಗಿ ನಾವು ಜೀವನದಲ್ಲಿ ಏನನ್ನು ಆಯ್ಕೆ ಮಾಡ್ತೇವೆ ಅದರ ಪ್ರಕಾರ ನಮ್ಮ ಜೀವನ ಕೂಡ ನಿರ್ಧರಿತವಾಗ್ತದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಈ ಅಧ್ಯಾಯದಲ್ಲಿ ಭಗವಂತ 26 ದೈವಿ ಗುಣಗಳನ್ನು ಹೇಳ್ತಾರೆ, 6 ಆಸುರಿ ಗುಣಗಳನ್ನು ಹೇಳ್ತಾರೆ. 26 ದೈವಿ ಗುಣಗಳನ್ನು 6 ಆಸುರಿ ಗುಣಗಳು ಹೇಗೆ ಡಾಮಿನೇಟ್ ಮಾಡ್ತವೆ ಅಂತ ನಾವು ನೋಡಲಿದ್ದೇವೆ. ಇದು ಕಲಿಯುಗದ ಒಂದು ಲಕ್ಷಣ. ಸೊ ಕಲಿಯುಗದಲ್ಲಿ ಜನರಲ್ಲಿ ಆಸುರಿ ಪ್ರವೃತ್ತಿಯೇ ಹೆಚ್ಚು ಇರ್ತದೆ ಅಂತ ನಾವು ನೋಡ್ಬೋದು. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿರ್ ಜ್ಞಾನಯೋಗಾ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧಸ್ಯ ತ್ಯಾಗ ಶಾಂತಿರಪೈಶುನಂ ದಯಾಭೂತೇಶ್ವರೋ ಲುಪ್ತ್ವಂ ಮಾರ್ದವಂ ಹ್ರೀರಚಾಪಲಂ ತೇಜಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ಭರತ ವಂಶದವನಾದ ಅರ್ಜುನನೇ, ಅಭಯ ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ದಾನ, ಆತ್ಮ ಸಂಯಮ, ಯಜ್ಞ, ವೇದಾಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಎಲ್ಲ ಜೀವಿಗಳಲ್ಲಿ ದಯೆ, ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು, ಈ ದಿವ್ಯ ಗುಣಗಳು ದೈವೀ ಸ್ವಭಾವವಿರುವ ಪುಣ್ಯಶೀಲರಲ್ಲಿ ಇರುತ್ತವೆ. ಇದನ್ನು ನಾವು ಒಂದೊಂದಾಗಿ ತಿಳಿಯೋಣ. ಇಲ್ಲಿ ಅಭಯ ಅಂತ ಹೇಳಿದ್ರೆ ಸಾವಿಗೆ ಹೆದರದೇ ಇರುವಂಥದ್ದು. ಭಕ್ತನಾದವನು ಸಾವಿಗೆ ಹೆದರೋದಿಲ್ಲ. ಯಾಕೆಂದ್ರೆ ಭಕ್ತನಾದವನಿಗೆ ತಿಳಿದಿರುತ್ತೆ, ಭಗವಂತನ ಮೇಲೆ ಪೂರ್ತಿ ನಂಬಿಕೆ ಇರುತ್ತೆ, ಭಗವಂತ ಭಕ್ತನ ಮುಂದಿನ ಜನ್ಮವನ್ನು ನಿರ್ಧರಿಸ್ತಾನೆ ಅಂತ ಹೇಳಿ. ಮತ್ತೆ ಭಕ್ತನಿಗೆ ಗೊತ್ತಿರುತ್ತೆ, ನಾನು ಈ ದೇಹವಲ್ಲ, ನನ್ನ ಆತ್ಮ ಅಂತೇಳಿ. ಆತ್ಮ ನಾಶ ಆಗೋದಿಲ್ಲ, ಆತ್ಮಕ್ಕೆ ಸಾವಿಲ್ಲ, ದೇಹ ನಾಶವಾಗ್ತದೆ ಅಂತ ಹೇಳಿ ತಿಳಿದಿರುತ್ತೆ. ಇದಕ್ಕೆ ಉದಾಹರಣೆಯಾಗಿ ಪ್ರಹ್ಲಾದ್ ಮಹಾರಾಜರು ಹಿರಣ್ಯಕಶಿಪುವಿನ ವಧೆಯ ನಂತರ ಪ್ರಹ್ಲಾದ ನರಸಿಂಹ ಅಂತ ಹೇಳಿದ್ರೆ ಉಗ್ರ ರೂಪಿಯಲ್ಲಿರುವಾಗ ಪ್ರಹ್ಲಾದನನ್ನು ದೇವತೆಗಳೆಲ್ಲ ಕಳಿಸುವಂಥದ್ದು, ನೀನು ಹೋಗು ಅಂತೇಳಿ. ಎಲ್ಲರೂ ಕೂಡ ಭಯಭೀತರಾಗಿರ್ತಾರೆ, ಆದರೆ ಪ್ರಹ್ಲಾದನು ನರಸಿಂಹನ ಬಳಿ ಹೋಗುವಂಥದ್ದು. ಆಗ ದೇವತೆಗಳು ಕೇಳ್ತಾರೆ, ನಿನಗೆ ಭಯ ಆಗೋದಿಲ್ವಾ ಅಂತೇಳಿ. ಆಗ ಪ್ರಹ್ಲಾದ ಹೇಳುವಂಥದ್ದು, ನನ್ನ ತಂದೆಯ ಬಳಿಗೆ ಹೋಗಲು ನಾನೇಕೆ ಹೆದರಲಿ ಅಂತ ಹೇಳಿ. ಅಂದ್ರೆ ಅಭಯ ಸ್ಟೇಜಲ್ಲಿ ಇರುವಂಥದ್ದು. ಇದನ್ನು ನಾವು ನೋಡ್ಬೋದು. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಅವರು ಸಾವನ್ನು ಎದುರಿಸಲು ಸಿದ್ಧರಿರ್ತಾರೆ. ಇದು ಮೊದಲ ಗುಣ, ಬಹಳ ಮುಖ್ಯವಾದದ್ದು.
ಈಗ ನಾವು ಅಭಯ ಸ್ಟೇಜಲ್ಲಿ ಇದ್ದೇವಾ ಅಂತ ನೋಡಿದ್ರೆ ಇಲ್ಲ. ಯಾಕೆಂದ್ರೆ ನಮಗೆ ಫ್ಯಾಮಿಲಿಯಲ್ಲಿ ಅಟ್ಯಾಚ್ಮೆಂಟ್ ಇದೆ, ಇನ್ನೂ ಒಂದಷ್ಟು ವರ್ಷ ಬದುಕಬೇಕು ಅಂತ ಒಂದು ಇಚ್ಛೆ ಇದೆ. ಕೃಷ್ಣ ಪ್ರಜ್ಞೆಯಲ್ಲಿ ಜೀವನ ನಿರ್ವಹಿಸಿದ್ರೆ ಸಾವು ಬಾಧಿಸೋದಿಲ್ಲ, ಸಾವನ್ನು ಹೇಗೆ ಎದುರಿಸ್ಬೇಕು ಅಂತ ನಮಗೆ ತಿಳಿಯುತ್ತೆ. ಇನ್ನು ಅಸ್ತಿತ್ವದ ಶುದ್ಧಿ, ನಮ್ಮ ಹೃದಯದಲ್ಲಿರುವ ಕಾಮ, ಕ್ರೋಧ, ಮದ, ಲೋಭ, ಮಾತ್ಸರ್ಯ ಇದೆಲ್ಲವೂ ಹೋಗಿ ಅಲ್ಲಿ ಕೃಷ್ಣ ಬರಬೇಕು. ಯಾಕೆಂತ ಇದು ಹೇಗೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ಜಪ ಮಾಡೋದ್ರಿಂದ. ಜಪ ಅಂತ ಹೇಳಿದ್ರೆ ಅದು ವಿಜ್ಞಾನ, ಪ್ರಾಕ್ಟಿಕಲ್. ಹಾಗಾಗಿ ಜಪ ಮಾಡೋದ್ರಿಂದ ಈ ಎಲ್ಲ ಅರಿಷಡ್ವರ್ಗ ಗುಣಗಳಿಂದ ನಾವು ಹೊರಗೆ ಬರ್ಲಿಕ್ಕಾಗ್ತದೆ. ದಿವ್ಯ ಜ್ಞಾನ, ಟ್ರಾನ್ಸೆಂಡೆಂಟಲ್ ನಾಲೆಜ್, ಈ ಭಗವದ್ಗೀತೆ ಇದು ದಿವ್ಯ ಜ್ಞಾನ ಆಗಿರುತ್ತದೆ. ಜಪವೂ ಕೂಡ ದಿವ್ಯ ಜ್ಞಾನ. ಜಪ ಮಾಡ್ತಾ ಮಾಡ್ತಾ ಗೋಲೋಕಕ್ಕೆ ಕನೆಕ್ಟ್ ಆಗುವಂಥದ್ದು. ಹರೇ ಕೃಷ್ಣ ಮಹಾಮಂತ್ರ ಗೋಲೋಕೇರ ಪ್ರೇಮ ಧ್ವನಿ, ಅಲ್ಲಿ ಕೃಷ್ಣನಿಗೂ ನಿಮಗೂ ನೇರವಾದ ಕನೆಕ್ಷನ್ ಇರುತ್ತೆ. ಇನ್ನು ದಾನ, ಈಗ ಇಸ್ಕಾನ್ ಟೆಂಪಲ್ ಮಂಗಳೂರಿನಲ್ಲಿ ಕುಲಾಯಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನಾವು ದಾನ ಮಾಡೋದಾದ್ರೆ ಸಾತ್ವಿಕ ದಾನ ಅಂತ ಹೇಳಿದ್ರೆ ವೈಷ್ಣವರಿಗೆ, ಕೃಷ್ಣನಿಗೆ ಕೊಡುವಂಥದ್ದು. ಆತ್ಮ ಸಂಯಮ, ಸೆಲ್ಫ್ ಕಂಟ್ರೋಲ್. ಯಜ್ಞ, ಕಲಿಯುಗದ ಯಜ್ಞ ಅಂತ ಹೇಳಿದ್ರೆ ಸಂಕೀರ್ತನ ಯಜ್ಞ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು. ಇದರಿಂದ ನಮಗೆ ಅಸ್ತಿತ್ವ ಶುದ್ಧಿ ಕೂಡ ಆಗ್ತದೆ. ವೇದಾಧ್ಯಯನ, ತಪಸ್ಸು, ಜಪ ಮಾಡೋದು, ಹರೇ ಕೃಷ್ಣ ಮಹಾಮಂತ್ರ ಜಪಿಸುವುದು, ಭಗವದ್ಗೀತೆ ಭಾಗವತಂ ಪುಸ್ತಕ ಓದುವಂಥದ್ದು, ಕ್ಲಾಸ್ ಕೇಳುವಂಥದ್ದು, ಭಕ್ತರ ಸಂಘದಲ್ಲಿದ್ದು ಸೇವೆ ಮಾಡುವಂಥದ್ದು. ಅಂದ್ರೆ ನಾವು ಕೃಷ್ಣನಿಗೆ ಎಷ್ಟು ಸಮಯ ಕೊಡ್ತೇವೆ, ಕೃಷ್ಣ ಕೂಡ ನಮಗೆ ಅಷ್ಟೇ ಸಮಯವನ್ನು ಕೊಡ್ತಾನೆ ಅಂತ ಇಲ್ಲಿ ನಾವು ತಿಳಿಬೇಕಾಗಿರುವಂಥದ್ದು. ಸರಳತೆ ಅಂತ ಹೇಳಿದ್ರೆ ತುಂಬಾ ಸಿಂಪಲ್ ಆಗಿರುವಂಥದ್ದು. ಅಹಿಂಸೆ, ಅಹಿಂಸೆ ಅಂತ ಹೇಳಿದ್ರೆ ಈಗ ಇದಕ್ಕೆ ಹೇಗೆ ಅರ್ಥೈಸೋದು ಅಂತ ಹೇಳಿದ್ರೆ ಯಾವುದೇ ಜೀವಿಯ ಪ್ರಗತಿಶೀಲ ಬದುಕನ್ನು ತಡೆಯದಿರುವುದು. ಈಗ ದೇಹವನ್ನು ಕೊಂದ್ರೂ ಆತ್ಮದ ಕಿಡಿಯು ಸಾಯೋದಿಲ್ಲ. ಆದ್ರಿಂದ ಇಂದ್ರಿಯ ತೃಪ್ತಿಗಾಗಿ ಪ್ರಾಣಿಗಳನ್ನು ಕೊಲ್ಲುವುದರಿಂದ ಕೆಡುಕಿಲ್ಲ ಎಂದು ಯೋಚಿಸಬಾರದು. ಪ್ರಾಣಿಗಳನ್ನು ಕೊಲ್ಲಬಾರದು. ಸತ್ಯ, ಸತ್ಯ ಹೇಳುವಂಥದ್ದು, ಕೋಪ ಮಾಡಿಕೊಳ್ಳದೆ ಇರುವಂಥದ್ದು. ತ್ಯಾಗ ಅಂದ್ರೆ ಈಗ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಅಲ್ಲಿ ಇದ್ದವರು ಕೂಡ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯುಕ್ತ ವೈರಾಗ್ಯ ಮಾಡಬೇಕು ನಾವು. ನಿರ್ಬಂಧೆ ಕೃಷ್ಣ ಸಂಬಂಧೆ ಅಂತ ಹೇಳಿ ತಿಳಿಯುವಂಥದ್ದು. ಶಾಂತಿ, ಭೋಕ್ತಾರಂ ಯಜ್ಞ ತಪಸ್ಸಾಂ ಸರ್ವಲೋಕ ಮಹೇಶ್ವರಂ, ಸುಪ್ರೀಂ ಕಂಟ್ರೋಲರ್ ಕೃಷ್ಣ, ಸುಪ್ರೀಂ ಎಂಜಾಯರ್ ಕೃಷ್ಣ, ನಮ್ಮ ವೆಲ್ ವಿಷರ್ ಕೃಷ್ಣ, ಬೆಸ್ಟ್ ಫ್ರೆಂಡ್ ಕೃಷ್ಣ. ಇದನ್ನ ನಾವು ತಿಳಿದ್ರೆ ನಮಗೆ ಶಾಂತಿ ಯಾವಾಗ್ಲೂ ಇರುತ್ತೆ. ಯಾವಾಗ್ಲಾದ್ರೂ ಬೇಸರ ಆದಾಗ ಈ ಒಂದು 5ನೇ ಅಧ್ಯಾಯದ 29ನೇ ಶ್ಲೋಕವನ್ನು ನಾವು ನೆನ್ಪಿಟ್ಕೊಳ್ಬೇಕು. ಭೋಕ್ತಾರಂ ಯಜ್ಞ ತಪಸ್ಸಾಂ ಸರ್ವಲೋಕ ಮಹೇಶ್ವರಂ. ಯಾವಾಗ ನಾವು ಕಂಟ್ರೋಲರ್, ನಾವು ಯಜಮಾನ ಅಂತ ತಿಳಿತೇವೆ, ಆವಾಗ ನಮಗೆ ಶಾಂತಿ ಇರೋದಿಲ್ಲ. ಹಾಗಾಗಿ ಕೃಷ್ಣ ಎಲ್ಲಾ ಜೀವಿಗಳ ಹಿತೈಷಿ ಅಂತ ನಾವು ತಿಳಿಬೇಕು. ನಾವು ಫ್ಯಾಮಿಲಿಯನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ, ಎಲ್ಲವೂ ಭಗವಂತನೇ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಶಾಂತಿ ಇರ್ತದೆ. ಇನ್ನು ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಇದು ಬಹಳ ಮುಖ್ಯ. ಆಧ್ಯಾತ್ಮಿಕದಲ್ಲಿ ಮುನ್ನಡಿಬೇಕಾದ್ರೆ ನಾವು ಬೇರೆಯವರ ತಪ್ಪನ್ನು ಹುಡುಕಬಾರ್ದು. ಅಂತ ಹೇಳಿದ್ರೆ ನಾನು ಸರಿ ಇದ್ದೇನೆ, ಅವನು ಅಥವಾ ಅವಳು ಸರಿ ಇಲ್ಲ, ಈ ರೀತಿಯಾಗಿ ಹೇಳುವಂಥದ್ದನ್ನ ನಾವು ನಿಲ್ಲಿಸ್ಬೇಕು. ಈಗ ನಾವು ಶುದ್ಧ ಭಕ್ತರಲ್ಲಿ ನೋಡಿದ್ರೆ ಅವರು ತಪ್ಪಿಲ್ಲದಿದ್ರು ಕೂಡ ನನ್ನಿಂದ ತಪ್ಪಾಗಿದೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅದು ಅವರ ನಮ್ರತೆ. ಎಲ್ಲಾ ಜೀವಿಗಳಲ್ಲಿ ದಯೆ, ದುರಾಶೆ ಇಲ್ಲದಿರೋದು, ಅತಿ ಆಶೆ ಇಲ್ಲದಿರೋದು, ಮೃದು ಸ್ವಭಾವ. ಭಕ್ತರು ಯಾವಾಗಲೂ ಪರ ದುಃಖ ದುಃಖಿ. ನಮ್ರತೆ, ದೃಢ ಸಂಕಲ್ಪ. ಫೇಲ್ಯೂರ್ ಆದ್ರೂ ಕೂಡ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುವಂಥದ್ದು. ತೇಜಸ್ಸು, ಭಕ್ತಿ ಮಾಡ್ತಾ ಮಾಡ್ತಾ ತೇಜಸ್ಸು ಬರ್ತದೆ. ಕ್ಷಮೆ, ಯಾರಾದ್ರೂ ನಮಗೆ
ಏನಾದರೂ ಮಾಡಿದ್ರು ಕೂಡ ನಾವು ಅವರನ್ನು ಕ್ಷಮಿಸುವಂಥದ್ದು. ಸ್ಥೈರ್ಯ, ನಾವು ಮೆಂಟಲಿ ಇಮೋಷನಲಿ ಸ್ಟ್ರಾಂಗ್ ಇರಬೇಕು. ಶುಚಿತ್ವ, ಆಂತರ್ಯ ಶುಚಿತ್ವಕ್ಕೆ ನಾವು ಜಪ ಮಾಡುವಂಥದ್ದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಹೇಳ್ತಾ ಹೇಳ್ತಾ ನಮ್ಮ ಹೃದಯ ಶುಚಿತ್ವ ಆಗುತ್ತೆ. ನಂತರ ಬಾಹ್ಯ ಸ್ವಚ್ಛತೆಗೆ ಸ್ನಾನ ಮಾಡುವಂಥದ್ದು. ಅಸೂಯೆ, ಇದು ಒಂದು ದೊಡ್ಡ ಸಮಸ್ಯೆ. ಕುರುಕ್ಷೇತ್ರ ಯುದ್ಧ ಆಗುವಂಥದ್ದು ಧೃತರಾಷ್ಟ್ರನ ಅಸೂಯೆಯಿಂದಾಗಿ. ಗೌರವಕ್ಕಾಗಿ ಆಸೆ ಪಡೆಯದಿರುವುದು, ಆಸೆ ಪಡದೇ ಇರುವಂಥದ್ದು. ಇತರರಿಗೆ ನಾವು ಗೌರವ ಕೊಡಬೇಕು, ಆದರೆ ನಮಗೆ ಗೌರವ ಸಿಗ್ಬೇಕು ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯನ್ನು ತಗೊಂಡ್ರೆ ಈ ಎಲ್ಲಾ ದೈವಿ ಗುಣಗಳು ನಮ್ಮಲ್ಲಿ ಬರ್ತವೆ. ಇದಕ್ಕಾಗಿ ಬೇರೆ ಪ್ರಯತ್ನ ಮಾಡಬೇಕಾಗಿಲ್ಲ. ಈಗ ನಾವು ಮಕ್ಕಳಲ್ಲಿ ಈ ದೈವಿ ಗುಣಗಳನ್ನು ಹೇಗೆ ಕಾಣ್ಬೋದು? ಮಕ್ಕಳಿಗೆ ನಾವು ಕೃಷ್ಣ ಪ್ರಜ್ಞೆಯನ್ನು ಎಳವೆಯಿಂದಲೇ ಕೊಟ್ರೆ ಅವರಲ್ಲಿ ಈ ದೈವಿ ಗುಣಗಳು ಬರ್ತವೆ. ಇಷ್ಟು ನಾವು ದೈವಿ ಗುಣಗಳನ್ನು ನೋಡಿದ್ವಿ. 26 ದೈವಿ ಗುಣಗಳು. ಈಗ ನಾವು 6 ಆಸುರಿ ಗುಣಗಳನ್ನು ನೋಡಲಿದ್ದೇವೆ. ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ಪಾರ್ಥನೆ, ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ, ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ಇಲ್ಲಿ ಯಾವುದೆಲ್ಲ ರಾಕ್ಷಸಿ ಸ್ವಭಾವ, ಇಲ್ಲಿ ಕಲಿಯುಗದಲ್ಲಿ ರಾಕ್ಷಸಿ ಸ್ವಭಾವ ಅಂತ ಹೇಳಿದ್ರೆ ಯಾರು ಭಗವಂತನನ್ನು ಆಕ್ಸೆಪ್ಟ್ ಮಾಡೋದಿಲ್ಲ, ಭಗವಂತನ ವಿರುದ್ಧ ಹೋಗ್ತಾರೆ, ಅವರನ್ನು ಅಸುರರು ಅಂತ ಹೇಳಲಾಗ್ತದೆ. ಈಗ ನೋಡ್ಬೋದು ನೀವು, ಕೆಲವು ಮನೆಯಲ್ಲಿ ಮಕ್ಕಳಿಗೆ ಆಸಕ್ತಿ ಇರುತ್ತೆ, ಕ್ಲಾಸ್ ಕೇಳಬೇಕು, ಭಗವದ್ಗೀತೆ ಕ್ಲಾಸ್ ಅಟೆಂಡ್ ಮಾಡಬೇಕು, ಭಗವದ್ಗೀತೆ ಭಾಗವತ ಪುಸ್ತಕ ಓದಬೇಕು ಅಂತೇಳಿ. ಆದರೆ ದೊಡ್ಡವರು ಬಿಡೋದಿಲ್ಲ. ಇನ್ನು ಕೆಲವು ಸಮಯದಲ್ಲಿ ದೊಡ್ಡವರಿಗೆ ಆಸಕ್ತಿ ಇರ್ತದೆ, ಮಕ್ಕಳಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಈ ಥರ ಎಲ್ಲ ನಾವು ನೋಡ್ಬೋದು. ಕೆಲವು ಕೂಡ ಆಸುರಿ ಸ್ವಭಾವ, ಯಾವುದು ಜಂಬ, ದರ್ಪ, ಅಹಂಕಾರ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ. ಯಾವುದೆಲ್ಲ ಆಧ್ಯಾತ್ಮಿಕ ಜ್ಞಾನ ಇರೋದಿಲ್ಲ ಅದೆಲ್ಲವೂ ಕೂಡ ಅಜ್ಞಾನ ಎಂದು ತಿಳಿಯುವಂಥದ್ದು. ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಸುರಿಮತ ಮಾ ಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತವೆ, ಆಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತವೆ. ಪಾಂಡುಪುತ್ರನಾದ ಅರ್ಜುನನೇ, ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಸಂಪತ್ತಿನೊಡನೆ ಹುಟ್ಟಿದ್ದೀಯೇ. ಇಲ್ಲಿ ಕೃಷ್ಣ ಅರ್ಜುನನಿಗೆ ಆಶ್ವಾಸನೆ ಕೊಡುವಂಥದ್ದು, ನೀನ್ ಯಾಕೆ ಶೋಕಿಸ್ತಾ ಇದೀಯಾ, ನೀನ್ ದೈವಿ ಗುಣಗಳಿಂದನೇ ಹುಟ್ಟಿದ್ದೀಯಾ ಅಂತ ಹೇಳಿ. ಇಲ್ಲಿ ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗ್ತದೆ, ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧನವಾಗ್ತದೆ. ಆಸುರಿ ಗುಣಗಳು ಮತ್ತೆ ನಾವು ಈ ಭೌತಿಕ ಪ್ರಪಂಚದಲ್ಲಿ ಜನ್ಮ, ಮೃತ್ಯು, ಜರ, ವ್ಯಾಧಿ ಈ ಚಕ್ರದಲ್ಲಿ ಸಿಲುಕಿಕೊಳ್ಬೇಕಾಗ್ತದೆ. ಹಾಗಾಗಿ ದೈವಿ ಗುಣಗಳನ್ನು ಬೆಳೆಸಿಕೊಳ್ಬೇಕು. ಇದು ಹೇಗೆ ಸಾಧ್ಯ ಆಗ್ತದೆ? ಭಕ್ತರ ಸಂಘದಲ್ಲಿದ್ದರೆ ಮಾತ್ರ ನಮಗೆ ಇದು ಸಾಧ್ಯವಾಗುವಂಥದ್ದು. ಭಕ್ತರ ಸಂಘದಲ್ಲಿದ್ದಾಗ ನಾವು ಅವರನ್ನು ನೋಡಿ ದೈವಿ ಗುಣಗಳನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಸೊ ಇದನ್ನು ನಾವು ಒಂದು ಕಥೆಯ ಮೂಲಕ ತಿಳಿಯೋಣ. ಇದು ನಮ್ಮ ಪುರಾಣದಲ್ಲಿ ಬರುವ ಇಬ್ಬರು ಅಕ್ಕ ತಂಗಿಯರು, ದಿತಿ ಮತ್ತು ಅದಿತಿ. ಈ ಕಥೆಯನ್ನು ಶ್ರೀಮದ್ ಭಾಗವತಮಿನ ಹಲವು ಸ್ಕಂದದಲ್ಲಿ ವಿವರಿಸಲಾಗಿದೆ. ಅದೆಲ್ಲ ಒಟ್ಟುಗೂಡಿಸಿ ಇಲ್ಲಿ ಒಂದು ಎಕ್ಸಾಂಪಲ್ ನೀಡಲಾಗಿದೆ. ದೈವಿ ಗುಣಗಳು ಮತ್ತು ಆಸುರಿ ಗುಣಗಳಲ್ಲಿ ಹೇಗಿರ್ತಾರೆ ಅಂತ ಹೇಳಿ ನೋಡೋಣ. ದಿತಿ ಮತ್ತು ಅದಿತಿ ಇಬ್ಬರು ಕೂಡ ಪ್ರಜಾಪತಿ ದಕ್ಷನ ಮಕ್ಕಳಾಗಿರ್ತಾರೆ. ಅಕ್ಕ ತಂಗಿಯರು ಇಬ್ಬರು ಒಂದೇ ವಾತಾವರಣದಲ್ಲಿ ಬೆಳೀತಾರೆ, ಒಂದೇ ರೀತಿ ಸಂಸ್ಕಾರವನ್ನು ಪಡೆದರು. ಎಲ್ಲಾ ರೀತಿಯಲ್ಲಿ ಕೂಡ ಅಂದ್ರೆ ಯಾವುದೇ ಒಂದು ಭೇದ ಭಾವವಿಲ್ಲದೆ ವಿದ್ಯೆ ಹೀಗೆ ಪ್ರತಿಯೊಂದು ಸಮಾನವಾಗಿತ್ತು. ಒಂದೇ ಸಂಸ್ಕಾರವನ್ನು ಪಡೆದರು. ಅವರ ಮದುವೆ ಕೂಡ ಒಬ್ಬರ ಜೊತೆಗೆ ಆಗುತ್ತೆ, ಕಶ್ಯಪ ಮುನಿ ಜೊತೆ ಆಗುವಂಥದ್ದು. ಅಂದ್ರೆ ಆ ಸಮಯದಲ್ಲಿ ಆ ರೀತಿ ಮದುವೆ ಆಗ್ತಾ ಇತ್ತು.
ಹಾಗೆ ಇವರಿಬ್ಬರ ಅಪ್ಪ ಅಮ್ಮ ಒಂದೇ, ಗಂಡ ಒಂದೇ, ಬೆಳೆದ ವಾತಾವರಣ ಒಂದೇ, ಕಲಿತ ಸಂಸ್ಕಾರವೂ ಒಂದೇ, ಎಲ್ಲವೂ ಕೂಡ ಒಂದೇ ಆಗಿರುತ್ತೆ. ಈಗ ಮನಃಶಾಸ್ತ್ರಜ್ಞರ ಪ್ರಕಾರ ನಾವು ಬೆಳೆದ ವಾತಾವರಣ, ನಮ್ಮ ವರ್ತನೆ, ನಮ್ಮ ಸ್ವಭಾವದ ಮೇಲೆ, ನಮ್ಮ ವ್ಯಕ್ತಿತ್ವದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಆದ್ರೆ ಇವರಿಬ್ಬರ ವ್ಯಕ್ತಿತ್ವವನ್ನು ನಾವು ನೋಡಿದ್ರೆ ಸೈಕಾಲಜಿಸ್ಟರವರ ಏನು ಈ ಥಿಯರಿ ಇದೆ ಅದು ಸುಳ್ಳಾಗುವಂಥದ್ದು. ಯಾಕೆಂದ್ರೆ ಇವರಿಬ್ಬರ ಜೀವನ ಹೇಗೆ ಆಗುತ್ತೆ ಅಂತ ನಾವು ಇಲ್ಲಿ ನೋಡೋಣ. ಎರಡು ಭಿನ್ನವಾದ ಸನ್ನಿವೇಶಗಳಲ್ಲಿ ಇವರಿಬ್ಬರು ಯಾವ ತರಹ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಅದಿತಿ ತುಂಬಾ ತಾಳ್ಮೆ ಸ್ವಭಾವದವಳಾಗಿರ್ತಾಳೆ, ಸುಂದರವಾಗಿರ್ತಾಳೆ. ದಿತಿಗೆ ತುಂಬಾ ಅಸೂಯೆ ಇರುತ್ತೆ, ತಾಳ್ಮೆಗೆಟ್ಟವಳು ಎಂದು ಹೇಳಲಾಗ್ಬೋದು, ನಾವು ಹೇಳ್ಬೋದು. ಇದು ಶ್ರೀಮದ್ ಭಾಗವತಮಿನ 3ನೇ ಸ್ಕಂದದ 14ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಬರುತ್ತೆ. ಆದ್ದರಿಂದ ನೀವು ನನ್ನಲ್ಲಿ ಕರುಣೆಯನ್ನು ತೋರಬೇಕು. ನನಗೆ ಗಂಡು ಮಕ್ಕಳನ್ನು ಪಡೆಯಬೇಕೆಂಬ ಇಚ್ಛೆಯಾಗಿದೆ. ನನಗೆ ತುಂಬಾ ಬೇಸರವಾಗಿದೆ. ನನ್ನ ಸವತಿಯ ಮಕ್ಕಳನ್ನು ನೋಡಿ ಮತ್ತು ಅವಳನ್ನು ನೋಡಿ ತುಂಬಾನೇ ದುಃಖವಾಗ್ತಿದೆ. ನೀವು ನನ್ನ ಒಂದು ಇಚ್ಛೆಯನ್ನು ಈಡೇರಿಸುವುದರ ಮೂಲಕ ನಿಮಗೆ ಕೂಡ ಒಳ್ಳೆಯದು. ನೀವು ಧರ್ಮವನ್ನು ಪಾಲಿಸಿದ ಹಾಗೆ ಆಗುತ್ತದೆ. ಯಾಕೆ ದಿತಿ ಇದು ಹೇಳ್ತಿದ್ದಾಳೆ? ದಿತಿ ಒಂದು ದಿವಸ ಸೂರ್ಯಾಸ್ತದ ಸಮಯದಲ್ಲಿ ಬಂದು ತನ್ನ ಗಂಡ ಕಶ್ಯಪ ಮುನಿಯ ಜೊತೆ ಹೇಳ್ತಾಳೆ. ಅವರು ಆ ಸಮಯದಲ್ಲಿ ಸಂಧ್ಯಾ ವಂದನೆ ಪೂಜೆಯಲ್ಲಿ ನಿರತರಾಗಿರ್ತಾರೆ. ದಿತಿ ಬಂದು ಪತಿಯ ಬಳಿ ಹೇಳುವಂಥದ್ದು, ನಾನು ನಿಮ್ಮನ್ನೇ ನಂಬಿಕೊಂಡು ಬಂದಿರುವಳು, ಕರ್ತವ್ಯ ನಿರತ ಮಾಡದಿ. ನೀವು ನನ್ನನ್ನು ಸಂತೋಷವಾಗಿ ಖುಷಿಯಾಗಿ ಇಟ್ಟುಕೊಳ್ಳೋದು ನಿಮ್ಮ ಧರ್ಮ. ನಾನು ಈಗ ತುಂಬಾ ಚಿಂತೆಯಲ್ಲಿದ್ದೇನೆ. ಪತಿಯಾದ ನಿಮ್ಮ ಕರ್ತವ್ಯ ನನ್ನನ್ನು ಸಮಾಧಾನ ಮಾಡಿ ಖುಷಿಪಡಿಸುವಂಥದ್ದು. ಹೀಗೆಲ್ಲ ಹೇಳಿ ಅವಳು ಏನ್ ಹೇಳ್ತಾಳೆ, ನನಗೆ ಒಂದು ಗಂಡು ಮಗು ಬೇಕು ನಿಮ್ಮಿಂದ, ನನಗೆ ಪುತ್ರ ಸಂತಾನ ಬೇಕು ನಿಮ್ಮಿಂದ ಅಂತ ಅವಳು ಕೇಳ್ತಾಳೆ ಕಶ್ಯಪನಲ್ಲಿ. ತಪ್ಪೇನಿಲ್ಲ, ಅವಳು ಅವಳ ಗಂಡನ ಹತ್ತಿರ ಬಂದಿರ್ತಾಳೆ. ಆದ್ರೆ ಇಲ್ಲಿ ಕಶ್ಯಪ ಮುನಿ ಈ ಸಮಯದಲ್ಲಿ ಏನು ಮಾಡ್ತಿದ್ದಾರೆ? ಅವರು ಸಂಜೆಯ ಪೂಜಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಮುಸ್ಸಂಜೆ ಹೊತ್ತು ಸೂರ್ಯಾಸ್ತಂಗವಾದ ಸಮಯದಲ್ಲಿ ಪೂಜೆಯನ್ನು ಮಾಡ್ತಿರ್ತಾರೆ. ಅದು ಒಂದು ಬಹಳ ಮುಖ್ಯವಾದ ಪೂಜೆ ಆಗಿರುತ್ತೆ. ಕಶ್ಯಪ ಮುನಿ ಹೇಳ್ತಾರೆ, ಸರಿ, ನನಗೆ ತುಂಬಾ ಪ್ರಿಯವಾದವಳು, ಒಳ್ಳೆಯ ಮಡದಿ. ಆದ್ರೆ ಈಗ ನಾನು ಪೂಜೆ ಕಾರ್ಯದಲ್ಲಿ ತೊಡಗಿದ್ದೇನೆ. ನಾನು ಈ ಎಲ್ಲಾ ಕೆಲಸವನ್ನು ಮುಗಿಸಿದ ನಂತರ ನಿನ್ನ ಇಚ್ಛೆಯನ್ನು ಪೂರೈಸ್ತೇನೆ ಅಂತ ಕಶ್ಯಪ ಮುನಿ ಹೇಳ್ತಾರೆ. ಅವಳು ಅದಕ್ಕೆ ಒಪ್ಪಿಕೊಳ್ಳೋದೇ ಇಲ್ಲ. ನೀವು ಈಗಲೇ ನನ್ನ ಇಚ್ಛೆಯನ್ನು ಈಡೇರಿಸಬೇಕು. ನನಗೆ ಪುತ್ರ ಸಂತಾನದ ಭಾಗ್ಯವನ್ನು ಇವಾಗಲೇ ನೀವು ನನಗೆ ಕರುಣಿಸಬೇಕು ಅಂತ ಗೋಗರೆದುಕೊಂಡು ಕೇಳ್ತಾಳೆ. ಕಶ್ಯಪ ಮುನಿ ವಿಧವಾಗಿ ಅವಳನ್ನು ಸಮಾಧಾನ ಪಡಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಮುಸ್ಸಂಜೆ ಹೊತ್ತಿನಲ್ಲಿ ಶಿವನು ತನ್ನ ಸಹಚರರೊಂದಿಗೆ ಸಂಚರಿಸ್ತಾ ಇರ್ತಾರೆ. ಪ್ರೇತ ಪಿಶಾಚಿಗಳ ಜೊತೆ ಸಂಚರಿಸ್ತಾ ಇರ್ತಾರೆ. ಯಾರೆಲ್ಲ ಮುಸ್ಸಂಜೆ ಹೊತ್ತಿನಲ್ಲಿ ಈ ತರಹದ ಕೆಲಸ ಮಾಡ್ತಾರೆ, ಆ ಪ್ರೇತವನ್ನು ಒಂದು ಹೊಸ ಜನ್ಮವನ್ನು ಪಡೀಲಿಕ್ಕೆ ಅಂತ ಹೇಳಿ ಆ ಪ್ರೇತವನ್ನು ಅವರಲ್ಲಿ ಜನ್ಮ ಪಡೆಯುವಂತೆ ಮಾಡ್ತಾರೆ. ಶಿವ ತುಂಬಾ ಕರುಣಾಳು. ಎಲ್ಲರಿಂದ ಕಡೆಗಣಿಸಲ್ಪಟ್ಟಿರುವಂತಹ ಒಂದು ಜವಾಬ್ದಾರಿಯನ್ನು ಶಿವ ತೆಗೆದುಕೊಂಡಿರ್ತಾನೆ. ಭೂತ ಪ್ರೇತ ಪಿಶಾಚಿಗಳಿಗೆ ಇನ್ನೊಂದು ದೇಹವನ್ನು ಪಡೆಯುವಂತೆ ಮಾಡುವ ಜವಾಬ್ದಾರಿ ಕೂಡ ಶಿವನ ಮೇಲೆ ಇರುತ್ತೆ. ಈ ತರಹ ಮುಸ್ಸಂಜೆ ಹೊತ್ತಿನಲ್ಲಿ ಯಾರೆಲ್ಲ ಕೆಲಸದಲ್ಲಿ ತೊಡಗುತ್ತಾರೆ ಅವರ ಗರ್ಭದಲ್ಲಿ ಈ ಪಿಶಾಚಿ ಸಂತಾನ ಬರುವ ಹಾಗೆ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಕಶ್ಯಪ ಮುನಿಯ ಅಣ್ಣನಾದ ಶಿವನಿಗೆ ಇದು ಖಂಡಿತವಾಗ್ಲೂ ಸಂತೋಷ ಕೊಡುವಂತಹ ವಿಷಯವಲ್ಲ. ನಾವೇನಾದರೂ ಈ ತರಹ ಕೆಲಸವನ್ನು ಮಾಡಿದ್ರೆ ಅವರು ಅತೃಪ್ತಿ ಪಡಬಹುದು. ಅದಲ್ಲದೆ ಗಂಡನ ಆಧ್ಯಾತ್ಮಿಕ ಉನ್ನತಿಗೆ ಸಹಾಯ ಮಾಡುವುದು ನಿನ್ನ ಕರ್ತವ್ಯ. ಯಾಕಂದ್ರೆ ಪತಿಯ ಆಧ್ಯಾತ್ಮಿಕ ಉನ್ನತಿಗೆ ಪತ್ನಿ ಸಹಾಯ ಮಾಡ್ತಾಳೆ. ಅವಳಿಗೆ 50% ಪಾಲ್ ಸಿಗುತ್ತೆ. ಭಕ್ತಿಯಾಗಲಿ ಪುಣ್ಯ ಅಥವಾ ಏನೇ ಮಾಡಿದ್ರು ಕೂಡ ಪತ್ನಿಯಾದವಳು ತನ್ನ ಪತಿಯಾದವನು ಭಕ್ತಿ ಸೇವೆಯಲ್ಲಿ ತೊಡಗಿಸುವುದಕ್ಕೆ ಸಹಾಯ ಮಾಡ್ತಾಳೆ. ಆಧ್ಯಾತ್ಮಿಕದಲ್ಲಿ ಮುಂದುವರಿಯುವಂತೆ ಪ್ರೋತ್ಸಾಹಿಸ್ತಾಳೆ, ಸಹಾಯ ಮಾಡ್ತಾಳೆ. ಕಶ್ಯಪ ಮುನಿ ಎಲ್ಲಾ ರೀತಿ ಅವಳಿಗೆ ಹೇಳುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅವಳು ಕೇಳೋದಿಲ್ಲ. ಇಲ್ಲ, ನನಗೆ ಈ ಹೊತ್ತಿನಲ್ಲಿಯೇ ಬೇಕು, ಇವಾಗಲೇ ನನ್ನ ಇಚ್ಛೆಯನ್ನು ಈಡೇರಿಸಬೇಕು, ದಯವಿಟ್ಟು ನನ್ನ ಇಚ್ಛೆಯನ್ನು ಈಡೇರಿಸಲೇಬೇಕು. ಕಶ್ಯಪ ಮುನಿ ತಾನು ಮಾಡುತ್ತಿದ್ದ ಪೂಜೆ ಎಲ್ಲವನ್ನು ಬಿಟ್ಟು ಅವಳ ಇಚ್ಛೆಯನ್ನು ಪೂರೈಸಲು ಹೋಗ್ತಾರೆ. ಅವಳ ಇಚ್ಛೆಯೆಲ್ಲ ಈಡೇರಿದ ಬಳಿಕ ಹೇಳ್ತಾರೆ, ಈಗ ನೀನು ಮುಸ್ಸಂಜೆಯನ್ನು ಆರಿಸುವುದರಿಂದ ಸಂತಾನ ಪ್ರಾಪ್ತಿ ಮಾಡಲಿಕ್ಕೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಮಕ್ಕಳು ರಾಕ್ಷಸರಾಗುತ್ತಾರೆ.
ಹಿರಣ್ಯಾಕ್ಷ, ಹಿರಣ್ಯಕಶಿಪು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಲಿದ್ದಾರೆ. ಆವಾಗ ಅವಳಿಗೆ ತನ್ನ ತಪ್ಪಿನ ಅರಿವಾಗಿ ಅವಳು ಪಶ್ಚಾತ್ತಾಪ ಪಟ್ಟುಕೊಂಡು ಹೇಳ್ತಾಳೆ ತನ್ನ ಪತಿ ಕಶ್ಯಪ ಮುನಿಯ ಹತ್ತಿರ, ದಯವಿಟ್ಟು ನೀವು ಶಿವನಿಗೆ ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳಿದಾಗ ಅದಕ್ಕೆ ಕಶ್ಯಪ ಮುನಿ ಹೇಳ್ತಾರೆ, ಶಿವ ಅಲ್ಲ, ವಿಷ್ಣು ನಿನ್ನ ಇಬ್ಬರು ಪುತ್ರರ ಸಂಹಾರ ಮಾಡಲಿದ್ದಾರೆ. ಹೀಗೆ ಮುಂದುವರಿದು ಹೇಗೆ ಹಿರಣ್ಯಕಶಿಪು ಹಿರಣ್ಯಾಕ್ಷನ ಜನನ ಆಗುತ್ತೆ, ಹೇಗೆ 3 ಲೋಕಗಳು ನಡಗಿದವು ಅಂತ ನೋಡ್ಬೋದು. ಇಲ್ಲಿ ದ್ವಿತೀಯ ಗುಣಗಳನ್ನು ಅನಲೈಸ್ ಮಾಡಿದ್ರೆ ನಮಗೆ ಅವಳಲ್ಲಿ ಆಸುರಿ ಪ್ರವೃತ್ತಿಯ ಸುಮಾರು ಗುಣಗಳು ಸಿಗ್ತಾ ಇವೆ. ಅವಳು ತುಂಬಾ ಸ್ವಾರ್ಥಿಯಾಗಿದ್ಲು. ಅವಳು ತನ್ನ ಸ್ವಾರ್ಥಕ್ಕೋಸ್ಕರ ಗಂಡನ ಪೂಜೆಗೆ ಅಡ್ಡಿಯನ್ನು ಮಾಡಿ ತನ್ನ ಇಚ್ಛೆಯನ್ನು ಕೂಡ ಪೂರೈಸಿಕೊಂಡ್ಲು. ತಾಳ್ಮೆ ಇಲ್ಲದವಳಾಗಿದ್ಲು. ತುಂಬಾ ಅಸೂಯೆ, ತನ್ನ ಸವತಿಗೆ ಮಕ್ಕಳಾಗಿದೆ, ಅದನ್ನು ನೋಡ್ಲಿಕ್ಕೆ ನನಗೆ ಆಗ್ತಿಲ್ಲ ಅಂತ ಧರ್ಮದ ತತ್ವವನ್ನು ತನ್ನ ಲಾಭಕ್ಕಾಗಿ ಉಪಯೋಗಿಸ್ತಾಳೆ. ಹೆಂಡತಿಯಾದವಳ ಇಚ್ಛೆಯನ್ನು ಪೂರೈಸುವುದು ಪತಿಯ ಕರ್ತವ್ಯ ಅಂತ ಅವಳು ಹೇಳ್ತಾಳೆ. ಇದೊಂದು ಆಸುರಿ ಪ್ರವೃತ್ತಿಗೆ ಒಂದು ಉತ್ತಮ ಉದಾಹರಣೆ ಅಂತ ನಾವು ತಿಳಿದುಕೊಳ್ಬಹುದು. ಇನ್ನೊಬ್ಬಳು ಅದಿತಿ, ಅವಳ ಬಗ್ಗೆ ತಿಳಿಯೋಣ. ಇದು ಶ್ರೀಮದ್ ಭಾಗವತಮಿನ 8ನೇ ಸ್ಕಂದದ 16ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಬರುತ್ತೆ. ತುಂಬಾ ದಿವಸಗಳ ಧ್ಯಾನ ತಪಸ್ಸಿನ ಬಳಿಕ ಕಶ್ಯಪ ಮುನಿ ತನ್ನ ಇನ್ನೊಬ್ಬ ಪತ್ನಿಯಾದ ಅದಿತಿಯನ್ನು ನೋಡೋದಕ್ಕೆ ಬರ್ತಾನೆ. ಅವಳು ಮೌನವಾಗಿ ಕುಳಿತಿದ್ಲು. ಅದಿತಿ ಎಲ್ಲಾ ದೇವತೆಗಳ ತಾಯಿ, ದಿತಿ ರಾಕ್ಷಸರ ತಾಯಿ ಅಂತ ನಾವು ನೋಡ್ಬೋದು. ಈ ಸಮಯದಲ್ಲಿ ಬಲಿ ಮಹಾರಾಜರು ಸ್ವರ್ಗಲೋಕವನ್ನು ಗೆದ್ದು ಎಲ್ಲ ದೇವತೆಗಳನ್ನು ಸ್ವರ್ಗದಿಂದ ಓಡಿಸಿದ್ದ. ಇಂದ್ರಾದಿ ದೇವತೆಗಳೆಲ್ಲ ತಲೆಮರೆಸಿಕೊಂಡಿದ್ರು ಬಲಿಯ ಒಂದು ಭಯಕ್ಕೆ. ಆ ಪರಿಸ್ಥಿತಿಯಲ್ಲಿ ಅದಿತಿ ಯಾವ ತರಹ ಇರ್ತಾಳೆ? ಕಶ್ಯಪ ಮುನಿ ಬಂದು ಅದಿತಿ ಹತ್ತಿರ ಕೇಳ್ತಾರೆ, ನೀನು ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದೀಯಾ? ಗೋವುಗಳ ಸೇವೆಯನ್ನು ಮಾಡ್ತಾ ಇದ್ದೀಯಾ? ಬ್ರಾಹ್ಮಣರಿಗೆ ದಾನವನ್ನು ಮಾಡಿದ್ಯಾ? ನಿನ್ನ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಇದ್ದೀಯಾ? ವ್ರತವನ್ನು ಪಾಲಿಸ್ತಾ ಇದ್ದೀಯಾ? ಇಷ್ಟೆಲ್ಲ ಅವನು ಕೇಳಿದ ಮೇಲೆ ಕೊನೆಗೆ ಏನು ಕೇಳ್ತಾನೆ? ನಮ್ಮ ಮಕ್ಕಳು ಹೇಗಿದ್ದಾರೆ ಅಂತ. ಅದಿತಿ ಪ್ರತಿಯೊಂದು ಪ್ರಶ್ನೆಗೂ ತಾಳ್ಮೆಯಿಂದ ಉತ್ತರವನ್ನು ಕೊಡ್ತಾಳೆ. ಹೌದು, ನಾನು ನಿಮ್ಮ ಆದೇಶದ ಪ್ರಕಾರ ಧರ್ಮವನ್ನು ಪಾಲಿಸ್ತಾ ಇದ್ದೀನಿ, ಗೋವುಗಳ ರಕ್ಷಣೆಯನ್ನು ಮಾಡ್ತಾ ಇದ್ದೇನೆ, ಸೇವೆಯನ್ನು ಮಾಡ್ತಾ ಇದ್ದೇನೆ, ಬ್ರಾಹ್ಮಣರಿಗೆ ದಾನವನ್ನು ಕೊಡ್ತಾ ಇದ್ದೇನೆ, ಪೂಜಾ ಕೈಂಕರ್ಯಗಳನ್ನು ಪಾಲಿಸ್ತಾ ಇದ್ದೇನೆ, ಧರ್ಮದ ಪಾಲನೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಕೊನೆಯ ಪ್ರಶ್ನೆ ನಮ್ಮ ಮಕ್ಕಳು ಹೇಗಿದ್ದಾರೆ ಅಂತ. ಇಲ್ಲಿ ಕೂಡ ಕಶ್ಯಪ ಮುನಿ ಮೊದಲಿಗೆ ಧರ್ಮದ ಬಗ್ಗೆ ಮಾತಾಡ್ತಾರೆ, ಕೊನೆಗೆ ಅವರು ತಮ್ಮ ಸ್ವಂತ ವಿಷಯದ ಬಗ್ಗೆ ಮಾತಾಡ್ತಾರೆ. ಅವಳೆಲ್ಲದಕ್ಕೂ ಉತ್ತರ ಕೊಟ್ಟ ನಂತರ ಕೊನೆಗೆ ಹೇಳ್ತಾಳೆ, ನಮ್ಮ ಮಕ್ಕಳು ಸಂಕಷ್ಟದಲ್ಲಿದ್ದಾರೆ, ಇಂದ್ರಾದಿ ದೇವತೆಗಳು ಸಂಕಷ್ಟದಲ್ಲಿದ್ದಾರೆ, ಬಲಿ ಮಹಾರಾಜ ಅವರನ್ನು ಸ್ವರ್ಗದಿಂದ ಓಡಿಸಿ ಅದನ್ನು ವಶಪಡಿಸಿಕೊಂಡಿದ್ದಾನೆ, ನಮ್ಮ ಮಕ್ಕಳು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಅವರು ತಲೆಮರೆಸಿಕೊಂಡು ಎಲ್ಲೋ ಇದ್ದಾರೆ, ದಯವಿಟ್ಟು ನಮ್ಮ ಮಕ್ಕಳನ್ನು ರಕ್ಷಿಸಿ ಅಂತ ಅವಳು ಬೇಡ್ತಾಳೆ ಕಶ್ಯಪ ಮುನಿ ಹತ್ರ. ಇಲ್ಲಿ ನಾವು ನೋಡ್ಬೋದು ಅವಳು ಯಾವ ತರಹ ಅಂತ. ಅದಿತಿಯ ಗುಣಲಕ್ಷಣಗಳನ್ನು ನೋಡಿದ್ರೆ ಸ್ವಾರ್ಥರಹಿತ, ಸ್ವಾರ್ಥ ಇಲ್ಲದಿರುವಂತ ಒಂದು ಭಾವನೆ, ತನ್ನ ಬಗ್ಗೆ ಹೇಳುವುದೇ ಇಲ್ಲ. ತನ್ನ ಮಕ್ಕಳು ಅಷ್ಟು ತೊಂದರೆಯಲ್ಲಿದ್ರೂ ಕೂಡ ಕಶ್ಯಪ ಮುನಿಯ ತಪಸ್ಸಿಗೆ ಭಂಗವನ್ನುಂಟು ಮಾಡೋದಿಲ್ಲ. ಕಶ್ಯಪ ಮುನಿ ಬಂದು ಕೇಳುವವರೆಗೆ ತನ್ನ ಕಷ್ಟವನ್ನು ಕಶ್ಯಪ ಮುನಿಗೆ ಹೇಳಲೇ ಇಲ್ಲ. ಕರ್ತವ್ಯ ನಿರತ ಮಾಡದಿ ತುಂಬಾ ತಾಳ್ಮೆಯುಳ್ಳವಳಾಗಿದ್ಲು, ಅಸೂಯೆಯಿಂದ ಮುಕ್ತಳಾಗಿದ್ಲು, ಅಸೂಯೆ ಎಂಬುದೇ ಇಲ್ಲ. ಧರ್ಮದ ಪಾಲನೆಯನ್ನು ಕೂಡ ಮಾಡ್ತಿದ್ಲು. ದಿತಿ ಮತ್ತು ಅದಿತಿಯರನ್ನು ನೋಡಿದಾಗ ನಮಗೆ ತೊಂದರೆಯಲ್ಲಿದ್ದಾಗ ನಾವು ಯಾವ ರೀತಿ ಪ್ರತಿಕ್ರಿಯಿಸ್ತೇವೆ ಎನ್ನುವುದು ಮುಖ್ಯವಾಗಿರ್ತದೆ ಎಂದು ತಿಳಿಯಬಹುದು. ಪ್ರಚೋದನೆಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತೇವೆ ಎಂಬುದು ಕೂಡ ನಾವು ನೋಡ್ಬೋದು. ಅದಿತಿ ತಾಳ್ಮೆಯುಳ್ಳವಳಾಗಿದ್ಲು, ಕರ್ತವ್ಯ ನಿರತ ಪತ್ನಿಯಾಗಿದ್ಲು. ದಿತಿ ತಾಳ್ಮೆಗೆಟ್ಟವಳಾಗಿದ್ಲು, ಅಸೂಯೆ ಉಳ್ಳವಳಾಗಿರ್ತಾಳೆ. ಇಲ್ಲಿ ದಿತಿ ಮತ್ತು ಅದಿತಿ ಇಬ್ಬರ ಪ್ರತಿಕ್ರಿಯೆಯನ್ನು ನಾವು ನೋಡಿದ್ವಿ. ಇದು ನಮಗೆಲ್ಲರಿಗೂ ಅನ್ವಯಿಸ್ತದೆ. ನಮ್ಮ ಜೀವನದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಹೇಗೆ ನಾವು ಪ್ರತಿಕ್ರಿಯಿಸ್ತೇವೆ, ಪ್ರತಿಕ್ರಿಯೆ ನೀಡ್ತೇವೆ ಎಂಬುದು ತಿಳಿಯುತ್ತೆ. ನಾವೆಷ್ಟು ಸಹಿಸಿಕೊಳ್ತೇವೆ ಇದರಲ್ಲಿ ಅರ್ಥ ಆಗುತ್ತೆ. ಅದಿತಿ ಹೇಳ್ತಾಳೆ, ನನ್ನ ಮಕ್ಕಳನ್ನು ರಕ್ಷಿಸಿ ಅಂತ ಕೇಳ್ತಾಳೆ. ಮತ್ತು ಯಾರ ಮೇಲೂ ಕೂಡ ಸೇಡಿನ ಭಾವ ಇರೋದಿಲ್ಲ. ಅದಕ್ಕೆ ತನ್ನ ಗಂಡ ಕಶ್ಯಪ ಮುನಿ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾಳೆ, ನನ್ನ ಮಕ್ಕಳನ್ನು ರಕ್ಷಿಸಲು ಏನಾದರೂ ಉಪಾಯ ಹೇಳಿ
ಹೀಗೆ ಕಥೆಯು ಮುಂದುವರಿಯುತ್ತೆ. ಸೊ ಇಲ್ಲಿ ನಾವು ದೈವಿ ಮತ್ತು ಆಸುರಿ ಗುಣಗಳಿಗೆ ಒಂದು ಉದಾಹರಣೆಯನ್ನು ನೋಡಿದ್ವಿ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಾ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು. ಪಾರ್ಥನೆ, ಜಗತ್ತಿನಲ್ಲಿ ಸೃಷ್ಟಿಯಾಗಿರುವವರಲ್ಲಿ 2 ವಿಧಗಳಿವೆ. ಒಂದು ದೈವಿ ವರ್ಗ, ಇನ್ನೊಂದು ಆಸುರಿ ವರ್ಗ. ದೈವಿ ಗುಣಗಳನ್ನು ಈಗಾಗಲೇ ವಿವರವಾಗಿ ಹೇಳಿದ್ದೇನೆ. ಇನ್ನು ಆಸುರಿ ಗುಣಗಳನ್ನು ಕೇಳು. ಇಲ್ಲಿ ದೈವಿ ಗುಣಗಳನ್ನು ಪಡೆದು ಹುಟ್ಟಿದರೆ ಅವರು ನಿಯಂತ್ರಿತ ಬದುಕನ್ನು ನಡೆಸ್ತಾರೆ. ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳಿರುವ ಮತ್ತು ಆಚಾರ್ಯರು ಹೇಳುವ ಆದೇಶಗಳನ್ನು ನಡೆಸ್ತಾರೆ. ಶಾಸ್ತ್ರಗಳಲ್ಲಿ ವಿಧಿಸಿರುವ ನಿಯಂತ್ರಕ ಸೂತ್ರಗಳನ್ನು ಪಾಲಿಸದೆ ತನ್ನ ಅನಿಸಿಕೆಗಳಂತೆ ನಡೆದುಕೊಳ್ಳುವವರನ್ನು ಆಸುರಿ ಎಂದು ಕರೆಯುತ್ತಾರೆ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನಾ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಆಸುರಿ ಪ್ರಕೃತಿಯವರಿಗೆ ಏನು ಮಾಡಬೇಕು, ಏನು ಮಾಡಬಾರದು ಎಂದು ತಿಳಿಯದು. ಅವರಲ್ಲಿ ಶುಚಿತ್ವವಿಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ. ಇಲ್ಲಿ ಆಸುರಿ ಸ್ವಭಾವದವರ ಬಗ್ಗೆ ನಾವು ನೋಡ್ತೇವೆ. ಅವರಿಗೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವರು ಶಾಸ್ತ್ರದ ಅನುಸಾರವಾಗಿ ಹೋಗೋದಿಲ್ಲ. ಶಾಸ್ತ್ರವನ್ನು ನಾವು ಅಂದ್ರೆ ಅವರು ಕೃಷ್ಣ ಪ್ರಜ್ಞೆ ಬಗ್ಗೆ ಮಾತಾಡೋದಿಲ್ಲ. ಈಗ ಕಲಿಯುಗದಲ್ಲಿ ಅಸುರರು ಅಂತ ಹೇಳಿ ನಾವು ಈಗ ತಿಳಿದ್ವಿ. ಯಾರು ಭಗವಂತನನ್ನು ಒಪ್ಪಿಕೊಳ್ಳೋದಿಲ್ಲ ಅವರನ್ನು ಅಸುರರು ಅಂತ ತಿಳಿಯಲಾಗ್ತದೆ. ಅವರಲ್ಲಿ ಅವರು ಧರ್ಮ ಗ್ರಂಥಗಳ ನಿಯಮಗಳು ತಿಳಿಯೋದಿಲ್ಲ. ಅವರಿಗೆ ನಂಬಿಕೆ ಇರೋದಿಲ್ಲ, ಮತ್ತೆ ಶುಚಿತ್ವ ಇರೋದಿಲ್ಲ, ಸನ್ನಡತೆ ಸತ್ಯ ಇರೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು. ಇದಕ್ಕೆ ಉದಾಹರಣೆ ಪ್ರಭುಪಾದರು ಕೊಡ್ತಾರೆ. ಹೇಗೆ ಅಂದ್ರೆ, ಈಗ ಮಹಿಳೆಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತೇಳಿ ಕೊಡಬಾರ್ದು ಅಂತೇಳಿ ಮನುಸಂಹಿತೆಯಲ್ಲಿ ಇದೆ. ಅದೇ ರಾಕ್ಷಸರು ಇಂತಹ ಆದೇಶಗಳನ್ನು ಮರೆತಿದ್ದಾರೆ. ಗಂಡಸರಿಗಿರುವಷ್ಟೇ ಸ್ವಾತಂತ್ರ್ಯ ಹೆಂಗಸರಿಗೆ ಕೊಡಬೇಕು ಅಂತ ಯೋಚಿಸ್ತಾರೆ. ಹಾಗಿದ್ರೂ ಕೂಡ ಜಗತ್ತಿನ ಸಾಮಾಜಿಕ ಸ್ಥಿತಿಯನ್ನು ಇದು ಸುಧಾರಿಸಿಲ್ಲ. ವಾಸ್ತವವಾಗಿ ಬದುಕಿನ ಪ್ರತಿಯೊಂದು ಹಂತದಲ್ಲಿಯೂ ಹೆಂಗಸರಿಗೆ ರಕ್ಷಣೆಯನ್ನು ಕೊಡಬೇಕು. ಬಾಲ್ಯದಲ್ಲಿ ತಂದೆ, ಯೌವನದಲ್ಲಿ ಗಂಡ, ವೃದ್ಧಾಪ್ಯದಲ್ಲಿ ಮಕ್ಕಳು, ಈ ರೀತಿಯಾಗಿ. ಸೊ ಆಸುರಿ ಸ್ವಭಾವದವರು ಶಾಸ್ತ್ರಗಳಲ್ಲಿ ಏನು ಉಲ್ಲೇಖಿಸಿದೆ ಅದನ್ನು ಪಾಲಿಸೋದಿಲ್ಲ, ಅದರ ವಿರುದ್ಧವಾಗಿ ಹೋಗ್ತಾ ಇರ್ತಾರೆ. ಅಸತ್ಯಮ ಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮವಲ್ಲದೆ ಬೇರೇನೂ ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ. ಏನ್ ಹೇಳ್ತಾರೆ? ಈ ಜಗತ್ತು ಅಸತ್ಯ ಅಂತ ಹೇಳ್ತಾರೆ. ಆಕ್ಚುಲಿ ಜಗತ್ತು ಅಸತ್ಯ ಅಲ್ಲ. ಈ ಒಂದು ಭೌತಿಕ ಪ್ರಪಂಚದಲ್ಲಿ ನಾವು ಈ ಒಂದು ಶರೀರ, ಈ ದೇಹವು ನಾಶವಾಗುವಂಥದ್ದು, ಆತ್ಮಕ್ಕೆ ಸಾವಿಲ್ಲ, ಇದನ್ನ ನಾವು ತಿಳಿಬೇಕು. ಮತ್ತೆ ಇವರು ಆಸುರಿ ಸ್ವಭಾವದವರು ಏನ್ ಹೇಳುವಂಥದ್ದು, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಅಂತ ಹೇಳ್ತಾರೆ. ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮವಲ್ಲದೆ ಬೇರೇನು ಕಾರಣವಿಲ್ಲ ಅಂತ ಹೇಳಿ ಆಸುರಿ ಸ್ವಭಾವದವರು ಹೇಳ್ತಾರೆ. ಅದರಿಂದ ಏನಾಗ್ತದೆ ಅಂದ್ರೆ, ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನೋ ನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸಿ ಸ್ವಭಾವದವರು ನಷ್ಟಾತ್ಮರು,
ಅವರಿಗೆ ಬುದ್ಧಿ ಇಲ್ಲ. ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನು ಮಾಡುತ್ತಾರೆ. ಸೊ ಇಂದ್ರಿಯ ತೃಪ್ತಿಗಾಗಿ ಹೊಸದೇನಾದರೂ ಒಂದು ಸೃಷ್ಟಿಸ್ತಾರೆ. ಆ ಸೃಷ್ಟಿಸುವುದರಲ್ಲೇ ಮಗ್ನರಾಗಿರ್ತಾರೆ. ಇಂತಹ ಪ್ರಾಪಂಚಿಕ ಹೊಸ ಸೃಷ್ಟಿಗಳು ಏನಾಗುತ್ತೆ, ಮನುಷ್ಯನ ನಾಗರಿಕತೆಯ ಮುನ್ನಡೆ ಎಂದು ಅವರು ಭಾವಿಸ್ತಾರೆ. ಆದರೆ ಇದರ ಪರಿಣಾಮವೆಂದರೆ ಜನರು ಹೆಚ್ಚು ಹೆಚ್ಚು ಹಿಂಸಾ ಪ್ರವೃತ್ತಿಯಾಗ್ತಾರೆ ಮತ್ತು ಕ್ರೂರಿಗಳಾಗ್ತಾ ಇದ್ದಾರೆ. ಆಸುರಿ ಸ್ವಭಾವದ ಜನರಲ್ಲಿ ಇದನ್ನು ನಾವು ನೋಡ್ಬೋದು. ಕಾಮಾಮಾಶ್ರಿತ್ಯ ದುಷ್ಪೂರಂ ದಂಭಮಾನಂ ಅದಾನ್ವಿತಾಃ ಮೋಹಾದ್ ಗೃಹೀತ್ವ ಸದ್ಗ್ರಾಹನ್ ಪ್ರವರ್ತಂತೆ ಅಶುಚಿ ವ್ರತಾಃ. ತೃಪ್ತಿಯೇ ಆಗದ ಕಾಮವನ್ನು ಆಶ್ರಯಿಸಿ ಡಂಬ ಮತ್ತು ಒಣಪ್ರತಿಷ್ಠೆಗಳ ಉನ್ಮಾದದಲ್ಲಿ ಮೈಮರೆತು ಆಸುರಿ ಸ್ವಭಾವದವರು ಮೋಹಕ್ಕೊಳಗಾಗುತ್ತಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗಿ ಸದಾ ಅಶುಚಿ ಕರ್ಮಗಳಿಗೆ ಬದ್ಧರಾಗಿರುತ್ತಾರೆ. ಸೊ ಇಲ್ಲಿ ಇದು ಯಾವುದು, ಮದ್ಯಪಾನ ಮತ್ತು ಜೂಜಾಡುವಂಥದ್ದು, ಮಾಂಸಾಹಾರ ಸೇವನೆ, ಅನೈತಿಕ ಸ್ತ್ರೀ ಸಹವಾಸ, ಇದರಲ್ಲಿಯೇ ಅವರು ಅಂದ್ರೆ ಇಂದ್ರಿಯ ಸುಖದಲ್ಲಿಯೇ ಅವರು ತಲ್ಲೀನರಾಗಿರ್ತಾರೆ ಆಸುರಿ ಸ್ವಭಾವದವರು. ಡಂಬ ಮತ್ತು ಒಣಪ್ರತಿಷ್ಠೆಗಳ ಉನ್ಮಾದದಲ್ಲಿ ಅಂದ್ರೆ ಇಲ್ಲಿ ನಾಗರಿಕತೆ ಅಂತ ಹೇಳಿದ್ರೆ ಏನು, ಇಲ್ಲಿ ಸಿವಿಲೈಸ್ಡ್ ಪರ್ಸನ್ ಅಂತ ಹೇಳಿದ್ರೆ ಯಾರು ಮುಂದೆ ಹೋಗಿರ್ತಾರೆ, ಅವರು ಒಂದು ಅಹಂಕಾರಕ್ಕಾಗಿ ಅಥವಾ ಒಣ ಪ್ರತಿಷ್ಠೆಗಾಗಿ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿ ಭಾವಿಸ್ತಾರೆ. ಆದ್ರೆ ಇದೆಲ್ಲವೂ ಕೂಡ ಏನು, ಇದು ನಮಗೆ ಆಧ್ಯಾತ್ಮಿಕದಲ್ಲಿ ಮುಂದೆ ಹೋಗ್ಲಿಕ್ಕೆ ಮಾರಕವಾಗಿರ್ತವೆ. ಇದೆಲ್ಲವನ್ನು ಕೂಡ ತ್ಯಜಿಸಬೇಕು. ಚಿಂತಾಮ ಪರಿಮೇಯಾಂ ಚ ಪ್ರಳಯಾಂತಾಮುಪಾಶ್ರಿತಾಃ ಕಾಮೋಪಭೋಗ ಪರಮಾ ಏತಾವದಿತಿ ನಿಶ್ಚಿತಾಃ ಆಶಾಪಾಶಶತೈರ್ಬದ್ಧಾಃ ಕಾಮ ಕ್ರೋಧ ಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ಇಂದ್ರಿಯ ಭೋಗವೇ ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಎಂದು ಅವರು ನಂಬುತ್ತಾರೆ. ಹೀಗೆ ಬದುಕಿನ ಕೊನೆಯವರೆಗೆ ಅವರದು ಅಳೆಯಲಾಗದ ಆತಂಕ. ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮ ಕ್ರೋಧಗಳಲ್ಲಿ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸ್ತಾರೆ. ಈ ಒಂದು ಇಂದ್ರಿಯ ತೃಪ್ತಿಗೋಸ್ಕರ ಅವರು ಯಾವ ಮಾರ್ಗದಲ್ಲಿ ಆದರೂ ಕೂಡ ಸರಿ ಹಣ ಸಂಗ್ರಹಿಸುವುದೇ ಮುಖ್ಯ ಎಂದು ಭಾವಿಸ್ತಾರೆ. ಧರ್ಮದ 4 ಕಾಲುಗಳು. ಈಗ ತಪಸ್ಸು, ಶುಚಿತ್ವ, ದಯೆ, ಸತ್ಯ. ತಪಸ್ಸು ಅಂತ ಹೇಳಿದ್ರೆ ಮದ್ಯಪಾನ ಮಾಡದೇ ಇರುವಂಥದ್ದು, ಶುಚಿತ್ವ ಅಂತ ಹೇಳಿದ್ರೆ ಅನೈತಿಕ ಸ್ತ್ರೀ ಸಹವಾಸ ಮಾಡದೇ ಇರುವಂಥದ್ದು, ದಯೆ ಅಂತ ಹೇಳಿದ್ರೆ ಮಾಂಸಾಹಾರ ಸೇವನೆ ಮಾಡದೇ ಇರುವಂಥದ್ದು, ಸತ್ಯ ಅಂದ್ರೆ ಜೂಜು ಆಡದೇ ಇರುವಂಥದ್ದು. ಸೊ ಸತ್ಯಯುಗದಲ್ಲಿ ಅಲ್ಲಿ ಜೀವಿತಾವಧಿ ಕೂಡ 1 ಲಕ್ಷ ವರ್ಷ ಜೀವಿಸ್ತಾ ಇದ್ರು, ಆಯುಷ್ಯ ಅಷ್ಟಿತ್ತು. ಅಲ್ಲಿ 4 ಕಾಲು ಕೂಡ ಇತ್ತು. ಈ ಧರ್ಮದ 4 ಕಾಲು ಕೂಡ ಇತ್ತು. ತಪಸ್ಸು, ಶುಚಿತ್ವ, ದಯೆ, ಸತ್ಯ. ತ್ರೇತಾಯುಗದಲ್ಲಿ 10,000 ವರ್ಷ ಜೀವಿತಾವಧಿ ಇತ್ತು. 3 ಕಾಲಿತ್ತು. ಶುಚಿತ್ವ, ದಯೆ, ಸತ್ಯ. ಅಲ್ಲಿ ತಪಸ್ಸು ಹೋಯ್ತು. ತ್ರೇತಾಯುಗದಲ್ಲಿ ಮದ್ಯಪಾನ ಶುರು ಮಾಡಿದ್ರು. ಇನ್ನು ದ್ವಾಪರ ಯುಗದಲ್ಲಿ 2 ಕಾಲು ಇರುತ್ತೆ, ದಯೆ ಮತ್ತು ಸತ್ಯ. ಇಲ್ಲಿ ಶುಚಿತ್ವ ಮತ್ತೆ ತಪಸ್ಸು ಹೋಗುತ್ತೆ. ನಂತರ ಕಲಿಯುಗದಲ್ಲಿ, ದ್ವಾಪರ ಯುಗದಲ್ಲಿ 1,000 ವರ್ಷ ಜೀವಿತಾವಧಿ ಇತ್ತು, ಕಲಿಯುಗದಲ್ಲಿ 100 ವರ್ಷ ವಯಸ್ಸು. ಇಲ್ಲಿ 3 ಕಾಲು ಕೂಡ ಹೋಯ್ತು. ಇಲ್ಲಿ 1 ಕಾಲು ಇರುವಂಥದ್ದು ಸತ್ಯ, ಅದು ಕೂಡ ಅರ್ಧ ಕಾಲಲ್ಲಿ ಇದೆ. ಸೊ ಎಲ್ಲಿ ತನಕ ಈ 4 ಕಾಲು ಇರೋದಿಲ್ಲ ಅಲ್ಲಿ ತನಕ ಈ ಧರ್ಮ ಇರೋದಿಲ್ಲ. ಮೊದಲಿಗೆ ಈ ಧರ್ಮದ 4 ಕಾಲುಗಳು ಕಲಿಯುಗದಲ್ಲಿ ಕುಸಿದು ಬಿದ್ದಿದೆ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಈ 4 ಕಾಲನ್ನು ಕೂಡ ಸರಿ ಮಾಡಲಾಗ್ತದೆ. ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಈ 4 ಕಾಲು ಕೂಡ ಸರಿ ಮಾಡ್ಬೋದು. ಇದಮದ್ಯ ಮಯಾ ಲಬ್ಧಮಿಮಂ ಪ್ರಾಪ್ಸೆ ಮನೋರಥಂ ಇದಮಸ್ತಿದಮಪಿ ಮೇ ಭವಿಷ್ಯತಿ ಪುನರ್ಧನಂ असौ मया हता शत्रुर्हनिष्ये चापरानपि ईश्वरोऽहमहं भोगी सिद्धोऽहं बलवान् सुखी.
आढ्योऽभिचनवानस्मि कोऽन्योऽस्ति सदृशो मया यक्षे दास्यामि मोदिष्य ಇತ್ಯಜ್ಞಾನವಿಮೋಹಿತಾಃ. ಆಸುರಿ ಸ್ವಭಾವದವನು ಹೀಗೆ ಯೋಚಿಸುತ್ತಾನೆ, ನನಗೆ ಇವತ್ತು ಇಷ್ಟು ಸಂಪತ್ತಿದೆ ಮತ್ತು ನನ್ನ ಯೋಜನೆಗಳಿಗೆ ಅನುಗುಣವಾಗಿ ಇನ್ನೂ ಹೆಚ್ಚಾಗಿ ಸಂಪಾದಿಸುತ್ತೇನೆ. ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚು ಹೆಚ್ಚು ಆಗುತ್ತಾ ಹೋಗುತ್ತದೆ. ಅವನು ನನ್ನ ಶತ್ರು, ಅವನನ್ನು ನಾನು ಕೊಂದಿದ್ದೇನೆ. ನನ್ನ ಇತರ ಶತ್ರುಗಳು ಕೊಲ್ಲಲ್ಪಡುವರು. ನಾನು ಎಲ್ಲದರ ಪ್ರಭು, ಭೋಗ ಪಡುವವನು ನಾನೇ. ನಾನು ಪರಿಪೂರ್ಣ, ಬಲಶಾಲಿ ಮತ್ತು ಸುಖಿ. ನಾನೇ ಅತ್ಯಂತ ಶ್ರೀಮಂತ. ಶ್ರೀಮಂತ ನೆಂಟರು ನನ್ನ ಸುತ್ತ ಇದ್ದಾರೆ. ನನ್ನಷ್ಟು ಬಲಶಾಲಿಯಾದವರು ಮತ್ತು ಸುಖಿಯಾದವರು ಯಾರೂ ಇಲ್ಲ. ನಾನು ಯಾಗ ಮಾಡುವೆನು, ಒಂದಿಷ್ಟು ದಾನ ಕೊಡುವೆನು, ಅನಂತರ ಮೋದ ಪಡುವೆನು. ಹೀಗೆ ಇಂತಹ ಮನುಷ್ಯರು ಅಜ್ಞಾನದಿಂದ ಭ್ರಾಂತರಾಗುತ್ತಾರೆ. ಇದು ಆಸುರಿ ಸ್ವಭಾವದವರ ಲಕ್ಷಣವಾಗಿರುತ್ತದೆ. ಸೊ ಇಲ್ಲಿ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಉಳಿಸಿರುವಂಥದ್ದು ನೋಡ್ಬೋದು. ಇಲ್ಲಿ ಹಿರಣ್ಯಕಶಿಪು ಮತ್ತೆ ಕಂಸ ಅವರು ತುಂಬಾ ರಿಚ್ ಆಗಿದ್ರು. ಈಗ ಏನು ಸೋ ಕಾಲ್ಡ್ ಮಿಲಿಯನರ್ ಅಂತ ನೋಡ್ತೇವೆ, ಅವರೆಲ್ಲರಿಗಿಂತ ಕೂಡ ಅವರು ತುಂಬಾ ಶ್ರೀಮಂತರಾಗಿದ್ರು. ಆದ್ರೆ ಅವರು ಹೇಗೆ ಅಂತ ಹೇಳಿದ್ರೆ ಅವರು ದೇವತೆಗಳ ಒಂದು ಭಕ್ತರಾಗಿರ್ತಾರೆ. ಕಂಸ ದೇವಿಯ ಭಕ್ತ, ಹಿರಣ್ಯಕಶಿಪು ಬ್ರಹ್ಮನ ಭಕ್ತ, ರಾವಣ ಶಿವನ ಭಕ್ತ ಆಗಿರ್ತಾರೆ. ಮುಂದೆ ಅವರು ಹೇಗೆ ಅವರ ಒಂದು ಅವರು ಹೇಗೆ ಭಗವಂತನಿಂದ ಸಂಹಾರ ಆಗ್ತಾರೆ ಅಂತ ಹೇಳಿ ಕೂಡ ನೋಡ್ಬೋದು. ಸೊ ಇಲ್ಲಿ ಕಂಸನಿಗೆ ಆತ್ಮದ ಜ್ಞಾನ ಇತ್ತು. ಅಂದ್ರೆ ದೇವಕಿಗೆ ಹೇಳುವಂಥದ್ದು, ನೀನ್ ಯಾಕೆ ಹೇಳ್ತಾ ಇದೀಯಾ ದೇವಕಿ, ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಮಾತ್ರ ಸಾವಿರುವಂಥದ್ದು ಅಂತ ಹೇಳಿ. ಇದನ್ನು ಕೂಡ ನಾವಿಲ್ಲಿ ತಿಳಿಬೋದು. ಸೊ ಇಲ್ಲಿ ಆದ್ರೆ ಈಗ ನಾವು ನೋಡ್ಬೋದು, ಈಗ ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸ ಗಳಿಸಿದ್ರೆ ಪಡೆದುಕೊಂಡ್ರೆ ಅವರು ದೇವರಿಂದ ದೂರ ಆಗ್ತಾರೆ. ಎಲ್ಲವೂ ನಾನೇ ಮಾಡಿದ್ದೆ, ಎಲ್ಲವೂ ನನ್ನ ಪ್ರಯತ್ನದಿಂದವೇ ಆಗಿದೆ, ಈ ರೀತಿಯಾಗಿ ಆಲೋಚಿಸ್ತಾರೆ. ಹಾಗಾಗಿ ಆಧ್ಯಾತ್ಮಿಕ ಜ್ಞಾನ ಹೇಳುವಂಥದ್ದು ತುಂಬಾ ತುಂಬಾ ಮುಖ್ಯವಾಗಿರ್ತದೆ ಮಕ್ಕಳಿಗೆ. ಅದಕ್ಕೆ ಪ್ರಹ್ಲಾದ ಮಹಾರಾಜರು ಹೇಳುವಂಥದ್ದು, ಕೌಮಾರಂ ಅಂತ ಹೇಳಿದ್ರೆ ಸಣ್ಣ ಪ್ರಾಯದಲ್ಲಿಯೇ ನಾವು ಮಕ್ಕಳಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡಬೇಕು. ಅವರಿಗೆ ಅದರಿಂದ ಮುಂದಿನ ಅವರ ಜೀವನ ಧರ್ಮದ ಹಾದಿಯಲ್ಲಿರುವ ಹಾಗೆ ಮಾಡಲಾಗ್ತದೆ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾಃ ಪ್ರಸಕ್ತಾಃ ಕಾಮಭೋಗೇಷು ಪತಂತಿ ನರಕೆ ಅಶುಚೌ. ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ, ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ, ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗುತ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. ಇಲ್ಲಿ ಏನಾಗುತ್ತೆ, ಇದೇ ಮುಖ್ಯ ಅಂತ ಹೇಳಿ ಅವರು ಇದರಲ್ಲಿಯೇ ತಲ್ಲೀನರಾಗಿರ್ತಾರೆ, ಇಂದ್ರಿಯ ಭೋಗದಲ್ಲಿ. ಅದರಿಂದ ಏನಾಗುತ್ತೆ, ಅವರು ನರಕಕ್ಕೆ ಹೋಗ್ತಾರೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮ ಪರದೇಹೇಷು ಪ್ರದ್ವಿಷಂತೋ ಅಭ್ಯಸೂಯಕಾಃ. ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗ್ಭ್ರಾಂತರಾಗುತ್ತಾರೆ. ಅವರ ದೇಹಗಳಲ್ಲಿ ಮತ್ತು ಇತರರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮಪುರುಷನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಹಳಿದು ಮಾತನಾಡುತ್ತಾರೆ. ಇಲ್ಲಿ ಉದಾಹರಣೆಗೆ ಶಿಶುಪಾಲನ್ನು ನೋಡ್ಬೋದು. ಶಿಶುಪಾಲ ಸದಾ ಕೃಷ್ಣನನ್ನು ನಿಂದಿಸ್ತಾ ಇರ್ತಾನೆ. ಕೊನೆಗೆ ಕೃಷ್ಣನಿಂದನೇ ಕೊಲ್ಲಲ್ಪಡ್ತಾನೆ. ಸೊ ಯಾರು ಈ ಆಸುರಿ ಸ್ವಭಾವದವರು ಇರ್ತಾರೆ, ಅವರು ಭಗವಂತನನ್ನು ಒಪ್ಪಿಕೊಳ್ಳೋದಿಲ್ಲ. ಅವರಿಗೆ ಅಸೂಯೆ ಇರ್ತದೆ. ಅಸೂಯೆಯಿಂದಾಗಿ ಭಗವಂತನನ್ನು ಒಪ್ಪಿಕೊಳ್ಳೋದಿಲ್ಲ. ಅವರು ಏನ್ ಮಾಡ್ತಾರೆ ಅಂದ್ರೆ ಧರ್ಮವನ್ನು ಹಳಿದು ಮಾತನಾಡ್ತಾರೆ. ತಾನಹಂ ದ್ವಿಷತಾ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಾಜಸ್ರಮಶುಭಾನಾಸುರೀಷ್ವೇವ ಯೋನಿಷು. ಅಸೂಯಾಪರರು, ಕ್ರೂರರು, ನರಾಧಮರು ಆದವರನ್ನು ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ.
ಹಲವಾರು ಆಸುರಿ ಜೀವವರ್ಗಗಳಿಗೆ ತಳ್ಳುತ್ತೇನೆ. ಯಾರು ಭಗವಂತನಲ್ಲಿ ಅಸೂಯೆ ವ್ಯಕ್ತಪಡಿಸ್ತಾರೆ, ಈಗ ನೋಡ್ಬೋದು ನೀವು, ಯಾರು ಅಸುರರೆಲ್ಲರೂ ಇದ್ರು ಅವರಿಗೆಲ್ಲರಿಗೂ ಕೂಡ ಭಗವಂತನ ಮೇಲೆ ಅಸೂಯೆ ಇರ್ತದೆ. ಕ್ರೂರರು, ನರಾಧಮರು, ಇವರನ್ನು ಮತ್ತೆ ಮತ್ತೆ ಈ ಆಸುರಿ ಒಂದು ಕುಟುಂಬದಲ್ಲಿ ಆಸುರಿ ಜೀವವರ್ಗಗಳಲ್ಲಿಯೇ ಜನಿಸುವಂತೆ ಮಾಡ್ತಾನೆ ಭಗವಂತ. ಆಸುರಿಂ ಯೋನಿಮಾಪನ್ನ ಮೂಢಾ ಜನ್ಮನಿ ಜನ್ಮನಿ ಮಾಮಾಪ್ರಾಪ್ಯೇವ ಕೌಂತೆಯ ತತೋ ಯಾಂತ್ಯಾಧಮಾಂ ಗತಿಂ. ಕುಂತಿಯ ಮಗನಾದ ಅರ್ಜುನನೇ, ಆಸುರಿ ಜೀವವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅಧಮಗತಿಗೆ ಇಳಿಯುತ್ತಾರೆ. ಮತ್ತೆ ಮತ್ತೆ ಅವರು ಆಸುರಿ ಒಂದು ಜೀವವರ್ಗಗಳಲ್ಲಿ ಹುಟ್ಟಿದ್ರೆ ಭಗವಂತನ ಬಳಿಗೆ ಬರೋದಕ್ಕೆ ಆಗೋದಿಲ್ಲ. ನಂತರ ಅವರು ನರಕಕ್ಕೆ ಹೋಗ್ತಾರೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧ ತಥಾ ಲೋಭ ತಸ್ಮಾದೇತಾತ್ರಯಂ ತ್ಯಜೇತ್. ನರಕಕ್ಕೆ 3 ದ್ವಾರಗಳಿವೆ: ಕಾಮ, ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವಿವೇಕಿಯು ಇವುಗಳನ್ನು ಬಿಡಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತವೆ. ಸೊ ಇಲ್ಲಿ ಕಾಮಕ್ಕೆ ರಾವಣ, ಕ್ರೋಧಕ್ಕೆ ಹಿರಣ್ಯಕಶಿಪು. ರಾವಣ ಸೀತೆಯನ್ನು ಕೊಂಡೋಗು ಮದುವೆ ಆಗ್ಲಿಕ್ಕೆ ನೋಡುವಂಥದ್ದು. ಕ್ರೋಧಕ್ಕೆ ಹಿರಣ್ಯಕಶಿಪು, ನಿನ್ನ ನರಸಿಂಹ ಈ ಕಂಬದಲ್ಲಿ ಇದ್ದಾನ ಅಂತ ಕೇಳ್ತಾರೆ. ಇನ್ನು ಲೋಭಕ್ಕೆ ದುರ್ಯೋಧನ. ಕೃಷ್ಣ ಹೇಳ್ತಾನೆ 5 ಹಳ್ಳಿಯನ್ನಾದರೂ ಕೊಡು ಅಂತ ಹೇಳಿ. ಅದಕ್ಕೆ ಅವನು ದುರ್ಯೋಧನ ಹೇಳುವಂಥದ್ದು, 5 ಹಳ್ಳಿಯನ್ನು 1 ಇಂಚು ಜಾಗವನ್ನು ಕೂಡ ಕೊಡೋದಿಲ್ಲ ನಾನು ಅಂತೇಳಿ. ದುರಾಸೆ. ಈ 3 ಗುಣಗಳಿದ್ರೆ ಏನಾಗ್ತದೆ? ನಮಗೆ ಆಧ್ಯಾತ್ಮಿಕದಲ್ಲಿ ಪ್ರಗತಿ ಹೊಂದಲು ಸಾಧ್ಯ ಇಲ್ಲ. 3 ಗುಣಗಳನ್ನು ಬಿಡಬೇಕು. ಅಂದ್ರೆ ಈಗ ಮನುಷ್ಯನು ತನ್ನ ಕಾಮದ ತೃಪ್ತಿಗಾಗಿ ಪ್ರಯತ್ನಿಸ್ತಾನೆ. ಆ ತೃಪ್ತಿ ದೊರಕುವುದಿಲ್ಲ ಅಂತ ಹೇಳಿದಾಗ ಕ್ರೋಧ ಉಂಟಾಗ್ತದೆ. ಆ ಕ್ರೋಧದಿಂದ ಲೋಭ ಹುಟ್ಟುವಂಥದ್ದು, ಕ್ರೋಧ ಮತ್ತು ಲೋಭ ಹುಟ್ಟುವಂಥದ್ದು. ಸೊ ಆಸುರಿ ಜೀವವರ್ಗಕ್ಕೆ ಜಾರಿ ಹೋಗಲು ಇಷ್ಟವಿಲ್ಲದ ವಿವೇಚನಾವಂತರು ಈ 3 ವೈರಿಗಳನ್ನು ಬಿಟ್ಟು ಬಿಡಲು ಪ್ರಯತ್ನಿಸಬೇಕು. ಈ 3 ಗುಣಗಳಿದ್ರೆ ನರಕಕ್ಕೆ ಹೋಗ್ತೇವೆ. ಈ 3 ಗುಣಗಳಿಂದ ನಾವು ಆಚೆ ಬರಬೇಕು. ಏತೈರ್ವಿಮುಕ್ತ ಕೌಂತೆಯ ತಮೋ ದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಾ ಶ್ರೇಯ ತತೋ ಯಾತಿ ಪರಾಂ ಗತಿಂ. ಕುಂತಿಯ ಮಗನಾದ ಅರ್ಜುನನೇ, ನರಕದ ಈ ದ್ವಾರಗಳಿಂದ ತಪ್ಪಿಸಿಕೊಂಡವನು ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮಗಳನ್ನು ಮಾಡುತ್ತಾನೆ. ಹೀಗೆ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ. ನಾವಿಲ್ಲಿ ನೋಡ್ಬೋದು, ಮೊದಲಿಗೆ ನಾವು ಗುರುವನ್ನು ಸ್ವೀಕರಿಸುವ ಮೂಲಕ, ಶಾಸ್ತ್ರಗಳನ್ನು ಅಧ್ಯಯನ ಮಾಡುವುದರ ಮೂಲಕ, ತಪಸ್ಸನ್ನು ಮಾಡುವುದರ ಮೂಲಕ, ಇಂದ್ರಿಯಗಳ ನಿಗ್ರಹ ಮಾಡುವುದರ ಮೂಲಕ ನಮಗೆ ಭಗವದ್ಧಾಮವನ್ನು ಪ್ರಾಪ್ತಿ ಮಾಡಿಕೊಳ್ಬೋದು. ಇವೆಲ್ಲವೂ ಕೂಡ ಮೆಟ್ಟಿಲುಗಳು ಇದ್ದ ಹಾಗೆ. ಸೊ ಭಕ್ತರ ಸಂಘದಲ್ಲಿದ್ರೆ ನಮಗೆ ಹೇಗೆ ಇದನ್ನೆಲ್ಲ ಮಾಡ್ಬೋದು ಅಂತ ತಿಳಿಯುತ್ತೆ. ಸೊ ಇಲ್ಲಿ ನರಕಕ್ಕೆ 3 ದ್ವಾರಗಳು. 21ನೇ ಶ್ಲೋಕಕ್ಕೆ ನಾವು ನೋಡುವುದಾದ್ರೆ, ಅವರಲ್ಲಿದ್ದ ಕಾಮದಿಂದಾಗಿ ದ್ರೌಪದಿಯ ವಸ್ತ್ರಾಪರಣ ಮಾಡುವಂತೆ ಆಗುತ್ತೆ. ಪಾಂಡವರ ಮೇಲಿನ ಕೋಪ, ದುರ್ಯೋಧನಲ್ಲಿ ಇರುವ ಲೋಭ ನೋಡ್ಬೋದು ನಾವು. ಸೊ ಕಾಮ, ಕ್ರೋಧ, ಲೋಭದಿಂದ ಏನಾಗುತ್ತೆ? ಕುರುಕ್ಷೇತ್ರ ಮಹಾಯುದ್ಧ ನಡೆಯುತ್ತೆ. ಹಾಗಾಗಿ ಆಸುರಿ ಸ್ವಭಾವದವರ ಗುಣಲಕ್ಷಣಗಳೇನು ಅಂತ ನೋಡೋದಾದ್ರೆ, ಅವರಿಗೆ ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು ಅಂತ ತಿಳಿಯುವುದಿಲ್ಲ. ಅವರು ಶಾಸ್ತ್ರವನ್ನು ಅನುಸರಿಸುವುದಿಲ್ಲ.
ತಮ್ಮ ಬಗ್ಗೆ ಮಾತ್ರ ಯೋಚಿಸ್ತಾರೆ. ತಾನು ಹೇಗೆ ಇಂದ್ರಿಯ ತೃಪ್ತಿಯನ್ನು ಪಡೆದುಕೊಳ್ಳುವಂಥದ್ದು, ನಾನು ನನ್ನ ಸಂಸಾರ ಅಂತ ಸೆಲ್ಫ್ ಸೆಂಟರ್ಡ್ ಆಗಿರುವಂಥದ್ದು. ವೇದವ್ಯಾಸರು ಹೇಳ್ತಾರೆ, ಅಹಂ ಮಮ ಇದೆರಡನ್ನು ಬಿಟ್ಟರೆ ಮಾತ್ರ ನಮಗೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಅಂತ. ಇದೆರಡು ಕೂಡ ಇರಬಾರ್ದು. ನಾನು, ನನ್ನದು. ಮೊದಲಿಗೆ ಸೆಲ್ಫಿಶ್ನೆಸ್, ನಂತರ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಅಂತ ಹೇಳ್ತಾರೆ. ಅದಕ್ಕೆ ಅವರ ವರ್ತನೆ ಕೂಡ ಸರಿ ಇರೋದಿಲ್ಲ. ಅವರು ಅಸತ್ಯವನ್ನು ನುಡಿತಾರೆ, ಶುಚಿಯಾಗಿ ಕೂಡ ಇರೋದಿಲ್ಲ, ಯಾವ ನಿಯಮಗಳನ್ನು ಪಾಲಿಸೋದು ಕೂಡ ಇಲ್ಲ. ಆಸುರಿ ಪ್ರವೃತ್ತಿಯವರನ್ನು ಹೇಗೆ ಅರ್ಥ ಮಾಡಿಕೊಳ್ಬಹುದು ಅಂತ ಹೇಳಿದ್ರೆ, ಅವ್ರೇನ್ ಹೇಳ್ತಾರೆ, ಈ ಪ್ರಪಂಚ ನಿಜವಲ್ಲ, ದೇವರಿಲ್ಲ, ಯಾರು ನಿಯಂತ್ರಣ ಮಾಡುವವರೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅದಲ್ಲದೆ ನಾನೇ ಎಲ್ಲದರ ಒಂದು ಕೇಂದ್ರ ಬಿಂದು, ನಾನೇ ಖುಷಿಯಾಗಿರ್ಬೇಕು, ಎಲ್ಲರೂ ನನ್ನನ್ನು ಖುಷಿ ಪಡಿಸ್ಬೇಕು, ನನಗೆಲ್ಲರೂ ಗೌರವವನ್ನು ಕೊಡಬೇಕು, ನನ್ನನ್ನೇ ಹಾಡಿ ಹೊಗಳಬೇಕು, ಆ ತರಹ ಅವರು ತಿಳಿತಾರೆ. ಅದಲ್ಲದೆ ಅವರು ಉಪಯೋಗಕ್ಕೆ ಬಾರದೇ ಇರುವ ಕೆಲಸ ಮಾಡ್ತಾರೆ, ನಷ್ಟವನ್ನು ಉಂಟು ಮಾಡುವಂಥದ್ದು, ವಿಧ್ವಂಸಕ ಕೃತ್ಯಗಳನ್ನು ಅವರು ಮಾಡ್ತಾರೆ, ಕೃತ್ಯಗಳಲ್ಲಿ ಅವರು ತೊಡಗಿರ್ತಾರೆ. ಅವರ ಮನಸ್ಥಿತಿ ಹೇಗಿರ್ತದೆ? ಕಾಮ, ಕ್ರೋಧ, ಮದ, ಲೋಭ, ಮಾತ್ಸರ್ಯ, ತನ್ನನ್ನು ತಾನೇ ಹೊಗಳಿಕೊಳ್ಳೋದು, ತಾನೇ ಪರಿಪೂರ್ಣ, ತಾನೇ ಶಕ್ತಿಶಾಲಿ, ಎಲ್ಲವನ್ನೂ ಅವರು ಹೇಳಿಕೊಳ್ಳುವಂತ ಭಾವನೆ ಇರುತ್ತೆ. ಇದೆಲ್ಲದರ ಪರಿಣಾಮ ಏನಾಗುತ್ತೆ? ಆತಂಕ, ಭ್ರಮೆ, ನರಕ. ನಾನೇ ಕಂಟ್ರೋಲರ್, ನಾನೇ ಎಂಜಾಯರ್, ನಾನು ತುಂಬಾ ಪರಿಪೂರ್ಣ ಉಳ್ಳವರು, ನಾನು ಪರ್ಫೆಕ್ಟ್ ಆಗಿದ್ದೇನೆ, ಪವರ್ಫುಲ್ ಆಗಿದ್ದೇನೆ, ನನ್ನ ಶತ್ರುಗಳನ್ನು ನಾನು ಸಾಯಿಸ್ತೀನಿ, ನಾನು ಅದರಿಂದ ಖುಷಿಯಾಗಿರ್ತೇನೆ, ನಾನು ಈ ಭೌತಿಕ ಪ್ರಪಂಚದ ಮಾಲೀಕ ಅಂತ ಹೇಳಿ ಅವರು ತುಂಬಾ ಖುಷಿಯನ್ನು ಪಡುತ್ತಿರ್ತಾರೆ. ಅಂಥವರನ್ನು ನಾವು ಆಸುರಿ ಪ್ರವೃತ್ತಿಯವರು ಅಂತ ಹೇಳ್ಬೋದು. ನಮಗೆ ಜೀವನದಲ್ಲಿ ಆಯ್ಕೆ ಇರುತ್ತೆ. ನಾವು ಯಾವ ತರಹ ಆರಿಸ್ತೀವಿ ಅದರ ಪ್ರಕಾರ ನಮ್ಮ ಜೀವನ ಕೂಡ ರೂಪಿತವಾಗುತ್ತೆ. ಆತ್ಮ ಸಾಕ್ಷಾತ್ಕಾರದ ಅವಶ್ಯಕತೆಗಳನ್ನು ತಿಳಿದುಕೊಂಡು ಆತ್ಮ ಸಾಕ್ಷಾತ್ಕಾರವನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಹೇಳಿ ನಮ್ಮ ಶಾಸ್ತ್ರವನ್ನು ಓದಿ ಅದರ ಬೋಧನೆಯನ್ನು ಅನುಸರಿಸೋದ್ರಿಂದ ನರಕದ ಈ 3 ದ್ವಾರಗಳಿಂದ ನಾವು ಆಚೆ ಇರ್ಬೋದು. ಯಾವುದು? ಕಾಮ, ಕ್ರೋಧ, ಲೋಭ. ಇದರಿಂದ ನಾವು ಹೊರಗೆ ಉಳಿಬಹುದು. ಅದರಿಂದ ನಾವು ಭಗವತ್ ಪ್ರಾಪ್ತಿಯನ್ನು ಮಾಡಿಕೊಳ್ಬಹುದು. ಆದರೆ ಯಾರು ನಮ್ಮ ಶಾಸ್ತ್ರವನ್ನು ನಂಬೋದಿಲ್ಲ, ತಿರಸ್ಕಾರ ಮಾಡ್ತಾರೆ, ಅವರು ಅವರ ಸ್ವಂತ ಬುದ್ಧಿಯ ಪ್ರಕಾರ ಕಾರ್ಯ ಮಾಡ್ತಾರೆ, ತಮ್ಮ ಮನಸ್ಸಿಗೆ ಬಂದದನ್ನು ಅವರು ಮಾಡ್ತಾರೆ. ಅವರಿಗೆ ತಿಳಿದಿರೋದಿಲ್ಲ ಯಾವುದು ಸರಿ, ಯಾವುದು ತಪ್ಪು ಅಂತ ಹೇಳಿ. ಶಾಸ್ತ್ರವನ್ನು ಓದುವ ಗೋಜಿಗೆ ಅವರು ಹೋಗೋದಿಲ್ಲ. ಅವರ ಜೀವನ ದುಃಖಮಯವಾಗಿರ್ತದೆ, ತಮ್ಮನ್ನು ತಾವು ಅಧೋಗತಿಗೆ ಇಳಿಸ್ತಾರೆ ಅಂತ ಹೇಳಿ ಇಲ್ಲಿ ನಾವು ನೋಡ್ಬೋದು. ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸಾ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಯಾರು ಶಾಸ್ತ್ರ ವಿಧಿಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನೋ ಅವನಿಗೆ ಪರಿಪೂರ್ಣತೆಯಾಗಲಿ, ಸುಖವಾಗಲಿ, ಪರಮಗತಿಯಾಗಲಿ ದೊರೆಯುವುದಿಲ್ಲ. ಶಾಸ್ತ್ರದಲ್ಲಿ ವಿಧಿಸದೇ ಇರುವಂತಹ ಕೆಲವು ಪದ್ಧತಿಯನ್ನು ಅನುಸರಿಸುವುದು, ತಮ್ಮ ಅನಿಸಿಕೆ ಪ್ರಕಾರ ಕಾರ್ಯಗಳನ್ನು ಮಾಡುವಂಥದ್ದು, ಅಂಥವರಿಗೆ ಯಾವತ್ತೂ ಸುಖ, ಪರಿಪೂರ್ಣತೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಶಾಸ್ತ್ರ ಅನ್ನುವಂಥದ್ದು ನಮ್ಮ ತಾಯಿ ಇದ್ದಾಗೆ. ಏನೇನು ಬರೆದಿದೆಯೋ ಅದನ್ನೆಲ್ಲ ಓದಿ ಅರ್ಥ ಮಾಡಿಕೊಂಡು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಯಾರು ಶಾಸ್ತ್ರವಿಧಿಗಳನ್ನು ನಂಬುವುದಿಲ್ಲವೋ, ಅದನ್ನು ತ್ಯಜಿಸುತ್ತಾರೋ, ತಮ್ಮ ಅನಿಸಿಕೆಗಳ ಪ್ರಕಾರ ಕರ್ಮವನ್ನು ಮಾಡ್ತಾರೆ, ಅವರಿಗೆ ಯಾವೊಂದು ಪರಿಪೂರ್ಣತೆ ಇರೋದಿಲ್ಲ, ಸುಖ ಇರೋದಿಲ್ಲ, ಪರಮಗತಿ ಇರೋದಿಲ್ಲ, ಯಾವುದು ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ತಿಳಿದುಕೊಳ್ಬಹುದು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ ಕಾರ್ಯವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಆದುದರಿಂದ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ, ಯಾವುದು ಕರ್ತವ್ಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. ಶಾಸ್ತ್ರದಲ್ಲಿ ಏನು ಬರೆದಿದೆಯೋ ಅದನ್ನು ನಾವು ಪಾಲನೆ ಮಾಡಬೇಕು. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಧರ್ಮ ಭಗವಂತನ ದಿವ್ಯವಾಣಿ, ಅದನ್ನು ನಾವು ಅನುಸರಿಸಬೇಕು. ಅದನ್ನು ನಾವು ಅನುಸರಿಸುವುದರಿಂದ ನಮ್ಮ ಜನ್ಮ ಸಾರ್ಥಕವಾಗ್ತದೆ ಮತ್ತು ನಾವು ಸರಿಯಾದ ದಾರಿಯಲ್ಲಿ ಇದ್ದೀವಿ ಅಂತ ತಿಳಿದುಕೊಳ್ಬೋದು. ಯಾರು ಧರ್ಮವನ್ನು ಅನುಸರಿಸುವುದಿಲ್ಲ, ನಮ್ಮ ಶಾಸ್ತ್ರವನ್ನು ಅನುಸರಿಸುವುದಿಲ್ಲ, ಅವರಿಗೆ ಜೀವನದಲ್ಲಿ
ಯಾವ ರೀತಿಯಲ್ಲೂ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ನಮ್ಮ ಕರ್ತವ್ಯ, ಯಾವುದು ನಮ್ಮ ಕರ್ತವ್ಯವಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಬೇಕು. ನಿಯಮ ನಿಬಂಧನೆಗಳನ್ನು ತಿಳಿದ ಮೇಲೆ ನಾವು ಭಗವಂತನ ಆಲೋಕಕ್ಕೆ ಸಾಧ್ಯವಾಗುವ ಕರ್ಮವನ್ನು ಮಾಡಬೇಕು ಅಂತ ಭಗವಂತ ನಮಗೆ ಹೇಳ್ತಾನೆ. ಭಗವಂತ ಕೃಷ್ಣ ಬಲರಾಮರು ಈ ಪೃಥ್ವಿಗೆ ಬಂದಾಗ ಅವರು ಕೂಡ ಗುರುವನ್ನು ಸ್ವೀಕರಿಸಿದ್ರು. ನಮಗೆಲ್ಲ ಉದಾಹರಣೆ ಕೊಡುವುದರ ಮೂಲಕ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಗುರುವಿನ ಅವಶ್ಯಕತೆ ಇದೆ. ಜ್ಞಾನವನ್ನು ಪಡೆಯಲಿಕ್ಕೆ ಅಂತ ಅವರು ನಮಗೆ ತೋರಿಸಿಕೊಟ್ರು. ಅವರಿಗೆ ಗುರುವನ್ನು ಸ್ವೀಕರಿಸುವ ಅವಶ್ಯಕತೆ ಇರಲಿಲ್ಲ ಕೃಷ್ಣ ಬಲರಾಮರಿಗೆ. ಯಾಕೆಂತೇಳಿದ್ರೆ ಅವರು ದೇವೋತ್ತಮ ಪರಮ ಪುರುಷರು ಆದ್ರೂ ಕೂಡ ಅವರು ನಮಗೆಲ್ಲ ಹೇಳುವುದಕ್ಕೋಸ್ಕರ ಗುರುವನ್ನು ಸ್ವೀಕರಿಸ್ತಾರೆ. ಹೇಗೆ ಭಕ್ತಿಯನ್ನು ಮಾಡಲಾಗ್ತದೆ, ಹೀಗೆ ಜ್ಞಾನ ಮಾರ್ಗವನ್ನು ನಾವು ಅನುಸರಿಸಬಹುದು ಅಂತ ತೋರಿಸುವುದಕ್ಕೋಸ್ಕರ ಅವರು ಗುರುವನ್ನು ಸ್ವೀಕರಿಸಿದ್ರು. ಹಾಗಾಗಿ ನಾವು ಪ್ರಭುಪಾದರು ಆಚಾರ್ಯರು ಏನು ನಮ್ಗೆ ಹೇಳಿದ್ದಾರೆ, ಜಪ ಮಾಡಿ, ಭಗವದ್ಗೀತೆ ಭಾಗವತಂ ಕ್ಲಾಸ್ ಕೇಳ್ತಾ ಇರಿ, ನಂತರ ಭಗವದ್ಗೀತೆ ಭಾಗವತಂ ಪುಸ್ತಕ ಓದಿ, ಹಾಗೂ ಭಕ್ತರ ಸಂಘದಲ್ಲಿದ್ದು ಸೇವೆ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ನಾವು ಈಗ ಜಪ ಮಾಡುವಂಥದ್ದು ಪ್ರತಿನಿತ್ಯ ಪಂಚತತ್ವ ಹೇಳುವಂಥದ್ದು. ಮೊದಲಿಗೆ ಜಯೋ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ನಂತರ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ರೀತಿಯಾಗಿ ನಾವು ಮಾಡ್ತಾ ಬಂದ್ರೆ ಏನಾಗುತ್ತೆ, ಮಹಾಮಂತ್ರವನ್ನು ಜಪಿಸುವುದರಿಂದ ಉತ್ತಮ ಫಲಗಳು ಲಭಿಸ್ತವೆ. ಮಿನಿಮಮ್ ಅಂತ ಹೇಳಿದ್ರೆ 108 ಬಾರಿ ಜಪಿಸುವಂಥದ್ದು, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಎಷ್ಟು ಬಾರಿ ಕೂಡ ಜಪಿಸಬಹುದು. ಎಸ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಯಾರಾದ್ರು ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು.